ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ನಾನು ತಾರನಾಥ್ ಗಟ್ಟಿಕಾ ಪಿಕಾಡ್. ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ಈ ದಿವಸದ ಪ್ರಮುಖ ಬೆಳವಣಿಗೆಗಳು ಜೊತೆಗೆ ನಿನ್ನೆಯ ಪ್ರಮುಖ ಸುದ್ದಿಗಳು ಮತ್ತು ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳತ್ತ ಒಂದು ಅವಲೋಕನ ಮಾಡುವಂಥ ಕಾರ್ಯಕ್ರಮ ಇದು. ಏನೆಲ್ಲ ಪ್ರಮುಖ ಸುದ್ದಿಗಳು ಅಂತ ನೋಡೋಣ. ಬಂಟ್ವಾಳದಲ್ಲಿ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಭಾರಿ ದೊಡ್ಡ ಹೊಂಡ ಅಥವಾ ಬಂಡೆ ಹೊಡೆಯುವಂಥ ಸಂದರ್ಭದಲ್ಲಿ ಉಂಟಾಗಿರುವಂಥ ಅನಾಹುತಗಳು, ಆ ಬಗ್ಗೆ ಆಗಿರುವಂಥ ತೊಂದರೆಗಳು, ಜನರ ಓಡಾಟಕ್ಕೆ, ಜನರ ಸಂಚಾರಕ್ಕೆ ಉಂಟಾಗಿರೋ ತೊಂದರೆಗಳು ಏನು ಅನ್ನೋದನ್ನು ನೋಡೋಣ. ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಈಗಾಗಲೇ ಯೋಜನೆಯನ್ನು ಆರಂಭಿಸಿ ಒಂದಷ್ಟು ಕೆಲಸಗಳನ್ನು ಕೂಡ ಆರಂಭಿಸಿದೆ. ಸೈಕಲ್ ಪಥದ ಬಗ್ಗೆ ಮಂಗಳೂರಿನಲ್ಲಿ 12 ಕಿಲೋಮೀಟರ್ ಉದ್ದದ ಸೈಕಲ್ ಪಥ ಬರಲಿಕ್ಕಿದೆ. ಅದು ಅವೈಜ್ಞಾನಿಕವಾಗಿದೆ ಅನ್ನೋದನ್ನು ಕಾಂಗ್ರೆಸ್ ಆರೋಪ ಮಾಡಿದೆ. ಏನಂತ ಅದು ಕೂಡ ನೋಡೋಣ. ಜೊತೆಗೆ ಭಾರಿ ಇಂಪಾರ್ಟೆಂಟ್, ಈಗಾಗಲೇ ನಿಮಗೆಲ್ಲ ನೋಡಿರ್ತೀರಿ, ಇಷ್ಟೊತ್ತಿಗೆ ಕೇಳಿರ್ತೀರಿ. ಕೆಲವು ದಿವಸಗಳ ಹಿಂದೆ ಕೇಂದ್ರದ ಆಯುಷ್ ಇಲಾಖೆಯು ಸುಮಾರು 26 ತಿಂಡಿ ತಿನಿಸುಗಳನ್ನು ಸಾಂಪ್ರದಾಯಿಕ ತಿಂಡಿ ತಿನಿಸುಗಳ ಪಟ್ಟಿಗೆ ಸೇರಿಸುತ್ತೆ. ಅದರಲ್ಲಿ ನಮ್ಮ ಕರಾವಳಿ ಭಾಗದ ಪತ್ರೊಡೆಯ ಬಗ್ಗೆ ಕೂಡ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಸೊ ನನ್ನನ್ನು ಕೇಳಿ ಬ್ಯಾಂಕಿನಲ್ಲಿ ಹಣ ಇಟ್ಟಿದ್ದೀರಾ? ಠೇವಣಿದಾರರನ್ನು ಪ್ರಶ್ನೆ ಮಾಡಿದಂಥ ನಿರ್ಮಲಾ ಸೀತಾರಾಮನ್, ಕೇಂದ್ರದ ವಿತ್ತ ಸಚಿವರು. ಏನು ಸುದ್ದಿ ಅಂತ ನೋಡೋಣ. ಉತ್ತರ ಪ್ರದೇಶದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ. ಮಾಜಿ IAS ಅಧಿಕಾರಿಗಳು ಪತ್ರ ಬರೆದಿದ್ದಾರೆ, ಬಹಿರಂಗ ಪತ್ರ ಬರೆದಿದ್ದಾರೆ. ಸುಮಾರು 76 ಅಧಿಕಾರಿಗಳು ಈ ಪತ್ರವನ್ನು ಬರೆದಿದ್ದಾರೆ. ಒಟ್ಟು ಒಂಥರ ಜನರ ಹಿತ ಅನ್ನುವಂಥ ಹೆಸರಿನಲ್ಲಿ ಯಾವ ರೀತಿ ಜನವಿರೋಧಿಯಾಗಿ ಆಡಳಿತ ನಡೀತಾ ಉಂಟು, ಯಾವ ರೀತಿಯ ಸರ್ವಾಧಿಕಾರಿ ಧೋರಣೆಯ ಆಡಳಿತ ನಡೀತಾ ಉಂಟು ಅನ್ನೋ ವಿಚಾರವಾಗಿ 76 ಮಂದಿ ಮಾಜಿ IAS ಅಧಿಕಾರಿಗಳು ಪತ್ರ ಬರೆದಿದ್ದಾರೆ, ಬಹಿರಂಗ ಪತ್ರ ಕೂಡ. ಆ ಬಗ್ಗೆ ಕೂಡ ನೋಡೋಣ. ರಾಜ್ಯದಲ್ಲಿ ಮತ್ತೆ ನೈಟ್ ಕರ್ಫ್ಯೂ ಸಾಧ್ಯತೆ ಇದೆ. ಈ ಬಗ್ಗೆ ಇವತ್ತು ಸಂಜೆ CM ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿಕ್ಕಿದೆ. ಎಲ್ಲ ವಿಚಾರಗಳು ಇದ್ದಾವೆ ನೋಡೋ. ನಾನು ಮೊದಲಾಗಿ ಬಂಟ್ವಾಳದ ವಿಚಾರಕ್ಕೆ ಬರುವಂಥದ್ದು. ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಕಾಮಗಾರಿ ನಡೆಸಿರುವ ಹಿನ್ನೆಲೆಯಲ್ಲಿ ಅವೆಲ್ಲ ಅನಾಹುತಗಳಾಗಿದೆ. ಜನ ಪ್ರತಿನಿತ್ಯ ಈ ಮಳೆಗಾಲದಲ್ಲಿ ಎದುರಿಸ್ತಾ ಇರುವಂಥ ಸಮಸ್ಯೆ, ಜನರ ಓಡಾಟ, ವಾಹನಗಳ ಸಂಚಾರ ಓಡಾಟಕ್ಕೆ ಮತ್ತು ಉಳಿದಂತೆ ಅದು ಯಾವ ರೀತಿ ಅನಾಹುತಕ್ಕೆ ಅಲ್ಲಿ ಅಡೆ ಮಾಡಿಕೊಡ್ತಾ ಉಂಟು ಅನ್ನೋ ವಿಚಾರವನ್ನು ನಾವು ನೋಡೋಣ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿ ನಮ್ಮಲ್ಲಿದೆ. ಆ ಸುದ್ದಿಯನ್ನು ನೋಡಿ ಆಮೇಲೆ ಮುಂದೆ ಮಾತಾಡೋಣ. ಹೊಸ್ಮೂರ್ ಎಂಬಲ್ಲಿ ಪೈಪ್ ಅಳವಡಿಕೆಗಾಗಿ ದೊಡ್ಡ ಹೊಂಡ ತೋಡಲಾಗಿದೆ. ಹೆದ್ದಾರಿಯ ಪಕ್ಕದಲ್ಲೇ ಈ ಹೊಂಡ ಇದ್ದು ಅಪಾಯಕಾರಿಯಾಗಿದೆ. ಇದರ ಪಕ್ಕದಲ್ಲೇ ಹೊಸ್ಮೂರ್ ಪರಿಸರದ ಮನೆಗಳಿಗೆ ಸಂಪರ್ಕ ರಸ್ತೆ ಇದ್ದು ಅಕಸ್ಮಾತ್ ಆಯತಪ್ಪಿ ಬಿದ್ದರೆ ದೇವರೇ ಗತಿ ಎನ್ನುವಂತಿದೆ. ಇತ್ತೀಚೆಗೆ ನಾಯಿಯೊಂದು ಹೊಂಡದಲ್ಲಿ ಸತ್ತು ಬಿದ್ದು ತೆಗೆಯಲು ಸಾಧ್ಯವಾಗದೆ ದುರ್ವಾಸನೆ ಬೀರುತ್ತಿತ್ತು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹೊಂಡ ತೋಡಿ 3 ತಿಂಗಳು ಕಳೆದರೂ ಇನ್ನೂ ಕಾಮಗಾರಿ ಪೂರ್ಣಗೊಳಿಸದೇ ಇರುವ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಕದಲ್ಲಿರುವ ಮನೆಗಳ ಮುಂಭಾಗ ಮೇಲ್ಭಾಗದಿಂದಲೇ ಪೈಪ್ ಅಳವಡಿಸಲಾಗಿದ್ದು ಮನೆ ಸಂಪರ್ಕಕ್ಕಿದ್ದ ರಸ್ತೆಯೂ ಇಲ್ಲದಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕವೇ ಮನೆಯಿದ್ರೂ ಕೂಡ ತಮ್ಮ ಮನೆಯಂಗಳಕ್ಕೆ ವಾಹನಗಳನ್ನು ಕೊಂಡು ಹೋಗಲಾಗದ ಸ್ಥಿತಿ ಇಲ್ಲಿನವರದ್ದು. ಕಾಮಗಾರಿ ಬಳಿಕ ಮನೆ ಸಂಪರ್ಕಕ್ಕೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿ ಹೇಳಿದವರು ಮತ್ತೆ ಇತ್ತ ಸುಳಿದಿಲ್ಲ. ಅಪೂರ್ಣ ಹಾಗೂ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಚರಂಡಿ ಇಲ್ಲದೆ ಮಳೆ ನೀರೆಲ್ಲ ಮನೆ ಮುಂದೆ ಸಂಗ್ರಹಗೊಂಡು ಸೊಳ್ಳೆ ಉತ್ಪಾದನೆಗೆ ಅವಕಾಶ ಮಾಡಿಕೊಟ್ಟಂತಿದೆ. ಈ ಸಮಸ್ಯೆಯನ್ನ ಸ್ಥಳೀಯ ನಿವಾಸಿ ಜಗದೀಶ್ ಎಂಬುವರು ಇಮೇಲ್ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನಿಸಿದ್ರೂ ಸ್ಪಂದನೆ ಸಿಕ್ಕಿಲ್ಲ. ಮುಗ್ದಲ್ಗುಡ್ಡೆ ಎಂಬಲ್ಲಿನ ಮನೆಗಳಿಗೆ ಸಂಪರ್ಕಿಸುವ ಕಾಂಕ್ರೀಟ್ ರಸ್ತೆಯನ್ನ ತುಂಡರಿಸಿ ಪೈಪ್ ಅಳವಡಿಸಲಾಗಿದೆ. ಆದರೆ ಆ ಬಳಿಕ ಹೊಂಡವನ್ನ ಮುಚ್ಚದೆ ರಸ್ತೆಯನ್ನ ಪುನರ್ ನಿರ್ಮಿಸಿಕೊಡದೆ ಹಾಗೆಯೇ ಬಿಡಲಾಗಿದೆ. 3 ತಿಂಗಳಿಂದ ಇದೇ ಸ್ಥಿತಿ ಇದ್ದು ಈ ಭಾಗದ ಜನರು ಈ ರಸ್ತೆಯ ಮೂಲಕ ಮನೆಗೆ ಹೋಗಲು ಆತಂಕ ಪಡುವಂತಾಗಿದೆ. ಸಂದೀಪ್ ಸಾನ್ಯಾ, V4 ನ್ಯೂಸ್, ಬಂಟ್ವಾಳ. ಇದು ಬಂಟ್ವಾಳದ ಪರಿಸ್ಥಿತಿ. ಬಂಟ್ವಾಳದ ಜಕ್ರಿಪೇಟೆ ಇರ್ಬೋದು ಅಥವಾ ಸುತ್ತಮುತ್ತಲಿನ ಹೆದ್ದಾರಿ ಸಮೀಪ ನಡೀತಾ ಇರುವಂಥ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರವಿದು. ಒಟ್ಟಾರೆಯಾಗಿ ಕಾಮಗಾರಿಗಳನ್ನು ನಡೆಸಲಾಗಿದೆ. ಪೈಪ್ಲೈನ್ ಸ್ಥಳಾಂತರ, ಸೊ ಒಂದು ಕಡೆ ಇನ್ನೊಂದು ಕಡೆ ರಸ್ತೆ ಅಗಲೀಕರಣ. ಒಟ್ಟು ಈ ಕಾಮಗಾರಿಯಿಂದ ಜನ
ಇವತ್ತು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಮಳೆಗಾಲದಲ್ಲಿ ಈ ರೀತಿಯ ಕೆಲಸಗಳನ್ನು ಅಥವಾ ಈ ರೀತಿಯ ಕಾಮಗಾರಿಗಳನ್ನು ಮಾಡಿಕೊಂಡು ಬಂದರೆ ಜನರ ಓಡಾಟ, ಜನಸಂಚಾರ ಮತ್ತು ಏನು ಒಟ್ಟು ಒಂದು ಅಪಾಯದ ಸನ್ನಿವೇಶವನ್ನು ಅಥವಾ ಅಪಾಯದ ಸ್ಥಿತಿಗತಿಯನ್ನು ಜನರ ಮುಂದೆ ತಂದಿಡುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ. ಯಾಕಂತ ಹೇಳಿದ್ರೆ ಕಾಮಗಾರಿಗಳಾಗಬೇಕು, ಅಭಿವೃದ್ಧಿ ಆಗಬೇಕು, ಅವೆಲ್ಲವೂ ನಡೆಯಲೇಬೇಕಾದಂಥ ವಿಚಾರಣೆ, ಅದರಲ್ಲಿ ಎರಡೂ ಮಾತಿಲ್ಲ. ಆದರೆ ಮಾಡುವಂಥ ಕಾಮಗಾರಿಯ ವಿಚಾರದಲ್ಲಿ ಒಂದಷ್ಟು ಸೂಕ್ಷ್ಮತೆಗಳನ್ನು, ಜೊತೆಗೆ ಅದನ್ನು ವೈಜ್ಞಾನಿಕವಾಗಿ ಅದನ್ನು ನೆರವೇರಿಸುವಂಥದ್ದು, ಅದನ್ನು ನಡೆಸಿಕೊಂಡು ಬರುವಂಥದ್ದು, ಮತ್ತು ಬೇಕಾದ ಏನು ಮುಂದಿನ ತಿಂಗಳು ಮಳೆ ಬರುತ್ತೆ ಅನ್ನುವಂಥ ಕಾಮನ್ ಸೆನ್ಸ್ ಅಂತ ನಾವೇನು ಹೇಳ್ತೇವೆ, ಅದನ್ನೆಲ್ಲ ಇಟ್ಕೊಂಡು ಇವರೆಲ್ಲ ಕೆಲಸ ಮಾಡೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಯಾಕಂತ ಹೇಳಿದ್ರೆ ಮಳೆ ಏನು ದಿಢೀರ್ ಬಂದದಲ್ಲ, ಜೂನ್ ಆರಂಭದಲ್ಲೇ ಕರಾವಳಿ ಭಾಗದಲ್ಲೇ ಬಿರುಸಿನ ಮಳೆ ಆರಂಭವಾಗುತ್ತೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾದಂಥ ವಿಚಾರ. ಸೊ ಇಂಥ ಸಂದರ್ಭದಲ್ಲಿ ಗುತ್ತಿಗೆದಾರರು ಅಥವಾ ಈ ಕಾಮಗಾರಿಯ ಬಗ್ಗೆ ಏನು ಉಸ್ತುವಾರಿ ವಹಿಸಬೇಕಾದವರಿಗೆಲ್ಲ ಯಾಕೆ ಇಂಥ ವಿಚಾರಗಳ ಬಗ್ಗೆ ಇವರು ಗಮನ ಹರಿಸುವುದಿಲ್ಲ? ಸೊ ಮಳೆ ಬಂದ ನಂತರ ಮತ್ತೆ ಕಾಮಗಾರಿ ಸ್ಥಗಿತ ಆಗೋದು ಅಥವಾ ಸ್ಲೋ ಆಗೋದು, ನಿಧಾನಗತಿಯಲ್ಲಾಗೋದು. ಸೊ ನಾನು ಈ ನಡುವೆ ನಮ್ಮ ಜೊತೆಗೆ ನಮ್ಮ ಬಂಟ್ವಾಳ ಪ್ರತಿನಿಧಿ ಸಂದೀಪ್ ಸಾಲಿಯಾನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ನಮಸ್ಕಾರ. ನಮಸ್ತೆ. ಈಗ ಈ ರೀತಿ ಉಂಟಾಗಿರುವಂಥ ಪರಿಸ್ಥಿತಿ ಈಗ ನಾವಿಲ್ಲಿ ನೋಡ್ತಾ ಇದ್ದೇವೆ ವಿಜುವಲ್ನಲ್ಲಿ. ರಸ್ತೆಯ ಅಗಲೀಕರಣ, ಪೈಪ್ ಸ್ಥಳಾಂತರ, ಒಟ್ಟು ಜನಕ್ಕೆ ಓಡಾಡಲಿಕ್ಕೆ, ವಾಹನಗಳ ಸಂಚಾರಕ್ಕೆ ಈ ರೀತಿಯ ತೊಂದರೆ ಎದುರಾಗಿದೆ. ಏನು ಹೇಳ್ತಿದ್ದಾರೆ ಜನರು, ಏನು ಹೇಳ್ತಿದ್ದಾರೆ ಸ್ಥಳೀಯರು, ಏನು ಹೇಳ್ತಾ ಇದ್ದಾರೆ ಸಂದೀಪ್? ಹೌದು ಸರ್, ಇದು ಬಂಟ್ವಾಳ ಬಿಸಿ ರೋಡ್ನಿಂದ ಪುಂಜಲಕಟ್ಟೆಗೆ ಒಂದು ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿ ವಿಸ್ತರಣಾ ಕಾಮಗಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಈ ಹಿಂದಿನ ರಸ್ತೆಯಿಂದಾಗಿರುವಂತಹ ಸಮಸ್ಯೆಗಳ ಬಗ್ಗೆ ನಮ್ಮ V4 ನ್ಯೂಸ್ ಅಲ್ಲಿ ಬೆಳಕು ಚೆಲ್ಲಿದ್ದೇವೆ. ಈಗ ಇನ್ನೊಂದು ಅಂತ ಕೇಳಿದ್ರೆ ಅದರ ಪಕ್ಕದಲ್ಲೇ ಒಂದು MRPL ಗೆ ಹೋಗುವಂತ ನೀರಿನ ಪೈಪ್ ಲೈನ್ ಒಂದು ಸ್ಥಳಾಂತರ ಕಾಮಗಾರಿ ಆಗ್ಬೇಕು. ಹೆದ್ದಾರಿ ಕಾಮಗಾರಿ ಆಗೋ ಸಂದರ್ಭದಲ್ಲಿ ಅದರ ಪಕ್ಕದಲ್ಲಿರುವಂತಹ ಒಂದು ಪೈಪ್ ಲೈನ್ ಕಾಮಗಾರಿನ ಸ್ಥಳಾಂತರ ಕಾಮಗಾರಿ ನಡೀತಾ ಇದೆ. ಆದ್ರೆ ಇವರು ಸಾಧಾರಣ ಒಂದು 3 ತಿಂಗಳ ಹಿಂದೆ ಕಾಮಗಾರಿಯನ್ನು ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಒಂದು ಅಪೂರ್ಣವಾಗಿ ಮತ್ತು ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿರುವ ಹಿನ್ನೆಲೆಯಲ್ಲಿ ಈ ಸಾರ್ವಜನಿಕರು ತುಂಬಾ ತೊಂದರೆ ಪಡ್ತಿದ್ದಾರೆ. ಅಂದ್ರೆ ಅಲ್ಲಲ್ಲಿ ಹೊಂಡಗಳನ್ನೆಲ್ಲ ತೋಡಿಕೊಂಡು ಅದರಲ್ಲಿ ಈಗಾಗಲೇ ನೀರುಗಳು ತುಂಬಿಕೊಂಡಿದೆ ಮತ್ತು ಸತ್ತ ಪ್ರಾಣಿಗಳು ಬಿದ್ದು ಕೂಡ ದುರ್ವಾಸನೆ ಬೀರುವಂತದ್ದು. ಮಾತ್ರ ಅಲ್ಲ, ಜನರಿಗೆ ಕೂಡ ಇದು ತೀರಾ ಅಪಾಯಕಾರಿಯಾಗಿದೆ. ರಸ್ತೆ ಬದಿಯಲ್ಲಿದ್ದೆ ಮತ್ತೆ ಯಾವಾಗ ಬೇಕಾದಂತ ಒಂದು ಅವಘಡಗಳು ಸಂಭವಿಸುವಂತ ಎಲ್ಲಾ ಲಕ್ಷಣಗಳು ಇರುವಂತದ್ದು. ಆ ನಿಟ್ಟಿನಲ್ಲಿ ಈ ಏನು MRPL ಸಂಸ್ಥೆ ಇದೆಯಾ, ಇದನ್ನು ಅರ್ಧದಲ್ಲಿ ಬಿಟ್ಟು ಹೋದ ಕಾರಣಕ್ಕಾಗಿ ಸಾರ್ವಜನಿಕರು ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಇದು ಸಂದೀಪ್, ಈಗ ಸ್ಥಳೀಯ ಆಡಳಿತದವರು ಏನ್ ಹೇಳ್ತಾರೆ? ಏನಾದ್ರೂ ಈಗ ತಕ್ಕ ಮಟ್ಟಿಗೆ ಜನರಿಗೆ ಅಲ್ಪ ಸ್ವಲ್ಪ ಆದ್ರೂ ಓಡಾಡ್ಲಿಕ್ಕೆ ಅಥವಾ ತೊಂದರೆ ಆಗದಾಗಿ ನೋಡ್ಕೊಳ್ಬೇಕಲ್ವಾ? ಇಲ್ಲಿ ಅಂದ್ರೆ ಸ್ಥಳೀಯ ಆಡಳಿತ ಈ ವಿಷಯದಲ್ಲಿ ಬರೋದು ಅಂದ್ರೆ ಇದು ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ. ಆದ್ರೆ ಪುರಸಭೆಗಿಂತಲೂ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತೆ MRPL ಸಂಸ್ಥೆ ನಡುವಿನ ಒಂದು ಹೊಂದಾಣಿಕೆಯ ಕೊರತೆ ಅಂತಲೇ ಹೇಳ್ಬಹುದು. ಅಂದ್ರೆ ಇಲ್ಲಿ ಈ ಬಗ್ಗೆ ಅಂದ್ರೆ ಸ್ಥಳೀಯರಿಗೆ ಈಗ ಏನು ಸಮಸ್ಯೆ ಆಗಿದೆ, ಇದೊಂದು ಸಮಸ್ಯೆ ಅಧಿಕಾರಿಗಳು ಹೇಳಿದಾಗ MRPL ನವರು ಹೇಳ್ತಾರೆ ನಮ್ಮ ಕೆಲಸ ಆಗಿದೆ, ಇದು ರಾಷ್ಟ್ರೀಯ ಹೆದ್ದಾರಿ ಮಾಡ್ಬೇಕು. ರಾಷ್ಟ್ರೀಯ ಹೆದ್ದಾರಿ ಕೇಳಿದ್ರೆ ಅದು MRPL ಅಂತ. ಒಟ್ಟಿನಲ್ಲಿ ಈ ಇವರ ಒಂದು ಹೊಂದಾಣಿಕೆ ಇಲ್ಲದ ಕಾರಣಕ್ಕಾಗಿ ಜನರು ತುಂಬಾ ತೊಂದರೆ ಪಡ್ತಾ ಇದ್ದಾರೆ. ಮುಖ್ಯವಾಗಿ ಅಲ್ಲಿ ನೋಡ್ಬೇಕು ಅಂತಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಮನೆಗಳಿದ್ರು ಕೂಡ ಅವರ ಮನೆಗೆ ಕೂಡ ವಾಹನ ಕೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ರಸ್ತೆಗಳು ಕೂಡ ಎಲ್ಲ ಕಾಂಕ್ರೀಟ್ ರಸ್ತೆಗಳನ್ನು ಕೂಡ ಕಟ್ ಮಾಡಿ ಹೊಂಡವನ್ನು ತೆಗೆದಿದ್ದಾರೆ. ಮಾತ್ರ ಅಲ್ಲ, ಹೊಂಡವನ್ನು ತೆಗೆದ ಕೂಡಲೇ ನಾವು ಮುಚ್ಚೇವೆ ಅಂತ ಹೇಳಿದ್ದಾರೆ. ಆದ್ರೆ ಈಗ 2-3 ತಿಂಗಳು ಆಗ್ತಾ ಬಂದಿದೆ ಅಂತ ಇನ್ನೂ ಕೂಡ ಹೊಂಡ ಮುಚ್ಚುವಂತ ಕೆಲಸಗಳನ್ನು ಮಾಡಿಲ್ಲ. ಮತ್ತೆ ಪೈಪ್ ಲೈನ್ ಕೂಡ ಮೇಲ್ಭಾಗದಲ್ಲೇ ಕಾಣ್ತಾ ಇದೆ. ಇದು ಮುಂದೆ ಭವಿಷ್ಯದಲ್ಲೂ ಕೂಡ ತುಂಬಾ ಸಮಸ್ಯೆಗಳಿರುವಂತದ್ದು. ಮಾತ್ರ ಅಲ್ಲ, ಇದು ತೆಗೆದ ಕೂಡಲೇ ನಾವು ಕಾಂಕ್ರೀಟ್ ರಸ್ತೆಗಳನ್ನೆಲ್ಲ ಮಾಡಿಕೊಡ್ತೇವೆ ಹೇಳಿದ್ದಾರೆ. ಯಾವ್ದು ರಸ್ತೆ ಕೂಡ ಆಗ್ಲಿಲ್ಲ. ಒಟ್ಟು ಅವ್ಯವಸ್ಥೆ ಅಥವಾ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ ಅಂತೇಳಿ. ಸಂದೀಪ್, ನೀವು ಹೇಳಿದಾಗೆ 2 ಸಂಸ್ಥೆಗಳ ನಡುವಿನ ಭಿನ್ನ ನಿಲುವುಗಳು ಇರಲಿ ಸರಿ. ಆದರೆ ನೀವು ಹೇಳ್ತಾ ಇದ್ದೀರಿ 3 ತಿಂಗಳ ಹಿಂದೆನೇ ಈ ರೀತಿಯ ಪರಿಸ್ಥಿತಿ ಉಂಟಾಗಿದೆ ಅಂತ. ಈಗ ಮಳೆಗಾಲ ಬರುವ ಹೊತ್ತಿಗಾದರೂ ಯಾರಾದರೂ ಒಬ್ಬರು ಬಂದು ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತಲ್ವಾ? ಈಗ ಇಷ್ಟು ಜೋರಿನ ಮಳೆ ಬರ್ತಾ ಉಂಟು, ಸ್ಥಳೀಯ ಜನರಿಗೆ ತೊಂದರೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಇಬ್ಬರ ಪೈಕಿ ಒಬ್ಬರಾದರೂ ಕಾಳಜಿ ವಹಿಸಬೇಕಾಗಿತ್ತಲ್ಲ ಸಂದೀಪ್? ಖಂಡಿತವಾಗಿ ಅದೇ. ಅಂದ್ರೆ ಈ ಸಮಸ್ಯೆ ಬಗ್ಗೆ ಅಲ್ಲಿ ಏನು ಅಧಿಕಾರಿಗಳು ಈಗಾಗಲೂ ಕೆಲಸ ನಿರ್ವಹಿಸಿದ್ದಾರೆ. ಅವರ ಹತ್ರ ಹೇಳುವಾಗ ಬರೀ ಕೇವಲ ಭರವಸೆ ಮಾತ್ರಗಳಷ್ಟೇ ಸಿಗ್ತದೆ, ನಾವು ಮಾಡ್ತೇವೆ, ನಾವಿನ್ನು ಹೋಗಿಲ್ಲಲ್ಲೋ, ನಾವಿಲ್ಲೇ ಇದ್ದೇವೆ. ಆದ್ರೆ ತುಂಬಾ ಅಂದ್ರೆ 2-3 ತಿಂಗಳಾಗ್ತಾ ಬಂತ. ಆದ್ರೆ ಅದಕ್ಕೆ ಯಾವುದೇ ಒಂದು ಸರಿಯಾದ ಸ್ಪಂದನೆ ಕೂಡ ಆಗ್ತಾ ಇಲ್ಲ. ಈ ಬಗ್ಗೆ ಅಂದ್ರೆ ಅಲ್ಲಿ ಜನರು ಕೂಡ ಇದನ್ನು ಸರಿಯಾಗಿ ಯಾರ ಹತ್ರ ಹೇಳಬೇಕು, ಜನಪ್ರತಿನಿಧಿಗಳ ಹೇಳ್ಬೇಕಾ ಅಥವಾ ಈ ಅಧಿಕಾರಿಗಳ ಹತ್ರ ಹೇಳ್ಬೇಕಾ ಅಥವಾ ಈ ಕಾಮಗಾರಿ
ಮುಗಿಯುವವರೆಗೆ ಕಾಯ್ಬೇಕಾ ಅನ್ನುವಂತ ಒಂದು ಗೊಂದಲ ಕೂಡ ಜನರು. ಮತ್ತೆ ಜನರು ಕೂಡ ಕೆಲವೊಂದ್ಸರಿ ಏನಾಗಿದೆ ಅಂತ ಹೇಳಿದ್ರೆ ಒಗ್ಗಟ್ಟಿನ ಒಂದು ಅಭಾವ ಕೂಡ ಇದೆ. ಅಂದ್ರೆ ಎಲ್ಲರೂ ಒಟ್ಟು ಸೇರಿ ಅಧಿಕಾರಿಗಳಲ್ಲಿ ತಿಳಿಸ್ಲಿಕ್ಕೂ ಕೂಡ ಹಿಂದೆದಾಗ್ತದೆ. ಎಲ್ಲರೂ ಒಟ್ಟು ಸೇರಿ ಅಂದ್ರೆ ನಮ್ಗೆ ಎಲ್ರಿಗೂ ಸಮಸ್ಯೆ ಆಗ್ತದೆ. ಈಗ ಈ ಹಿಂದೆ ನಾವು ಒಂದು ಸುದ್ದಿ ಪ್ರಕಟಿಸಿದ್ವಿ. ಅಂದ್ರೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜಮೀನು ಯಾರು ನೀಡಿದಾರೋ ಅವರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಅವರು ಪರಿಹಾರಕ್ಕೆ ತುಂಬಾ ಹೋರಾಟ ಇದು ಮಾಡಿದ್ರು ಕೂಡ ಈಗ ಅವ್ರಿಗೆ ಸಿಕ್ಕದ ಕಾರಣಕ್ಕೆ ಎಲ್ಲರೂ ಸಂಘಟಿತರಾಗಿದ್ದಾರೆ. ಇನ್ನು ಮುಂದೆ ಈ ಭಾಗದಲ್ಲೂ ಕೂಡ ಅಂದ್ರೆ ಪೈಪ್ಲೈನ್ ಸ್ಥಳಾಂತರ ಏನು ಕಾಮಗಾರಿ ನಡೀತಿದೆ ಇಲ್ಲಿ ಕೂಡ ಏನು ತೊಂದರೆ ಆಗಿದೆ. ಈ ಜನರು ಕೂಡ ಒಂದು ಸಂಘಟಿತರಾಗಿ ಒಟ್ಟು ಸೇರಿ ಹೋರಾಟಕ್ಕೆ ಹೇಳಿದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಇಲ್ಲದಿದ್ರೆ ಒಬ್ಬೊಬ್ಬರೇ ಹೋಗಿ ಅಂದ್ರೆ ನಮ್ಗೆ ಸಮಸ್ಯೆ ಆಗ್ತದೆ ಇದರ ಸಮಸ್ಯೆಯನ್ನು ಕೇಳಲಿಕ್ಕೆ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಬರೋದಿಲ್ಲ. ಎಸ್, ಅಂದ್ರೆ ಜನ ಮಾತಾಡ್ಬೇಕು. ಜನ ಮಾತಾಡಿದ್ರೆ ಮಾತ್ರ ಆಗ್ಬೋದು, ಸ್ಥಳೀಯರು ಮಾತ್ರ ಮಾತಾಡಿದ್ರೆ ಏನಾದ್ರೂ ಆಗ್ಬೋದು. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸಂದೀಪ್, ಥ್ಯಾಂಕ್ ಯು. ಎಸ್, ಬಿಸಿ ರೋಡು ಪುಂಜಾಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ಅದು ಮತ್ತು ಅದಕ್ಕೆ ಏನು ಸಂಬಂಧಪಟ್ಟಂಥ ಕೆಲಸಗಳು ಅದು ಅರ್ಧದಲ್ಲಿ ಬಾಕಿಯಾಗಿರುವಂಥದ್ದು, ಜೊತೆಗೆ ಪೈಪ್ಲೈನ್ ಸ್ಥಳಾಂತರದ ಹಿನ್ನೆಲೆಯಲ್ಲಿ ಉಂಟಾಗಿರುವಂಥ ಈ ಒಂದು ಅಪೂರ್ಣ ಕಾಮಗಾರಿ ಯಾವ ರೀತಿಯಾಗಿ ಸ್ಥಳೀಯ ಜನರಿಗೆ ಇವತ್ತು ತೊಂದರೆ ಮಾಡಿಕೊಟ್ಟಿದೆ. ಇಂಥ ಬಿರುಸಿನ ಮಳೆಯ ಸಂದರ್ಭದಲ್ಲಿ ಜನರ ಓಡಾಟ ಅಥವಾ ವಾಹನಗಳ ಸಂಚಾರ ಎಲ್ಲದಕ್ಕೂ ಕೂಡ ಇವತ್ತು ತೊಂದರೆ ಮಾಡಿಕೊಟ್ಟಿದೆ. ಆದರೆ ಯಾರು ಕೂಡ ಸಂಬಂಧಪಟ್ಟವರು ಯಾರು ಕೂಡ ಇವಾಗ ಏನು ಈ ವಿಚಾರವಾಗಿ ಮಾತನಾಡ್ತಾ ಇಲ್ಲ. ಈ ವಿಚಾರವಾಗಿ ಕೈ ತೊಳ್ಕೊಂಡಿದ್ದಾರೆ, ಇದು ನಮ್ಮದಲ್ಲ ಅಂತ. ಅಂತಿಮವಾಗಿ ತೊಂದರೆ ಅಥವಾ ಸಮಸ್ಯೆಗಳು ಅದು ಮಾತ್ರ ಖಂಡಿತವಾಗಿಯೂ ಜನರ ಮಡಿಲಿಗೆ ಬಂದು ಬೀಳುತ್ತೆ. ಸೊ ಜನರು ಸ್ಥಳೀಯರು ಏನಾದರೂ ಮಾತನಾಡದೆ ಹೋದರೆ ಖಂಡಿತವಾಗಿಯೂ ಈ ಸಮಸ್ಯೆಗೆ ಸುಲಭವಾಗಿ ಪರಿಹಾರ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟರಲ್ಲೇ ಮಳೆಗಾಲ ಆರಂಭವಾಗಿ 1.5 ತಿಂಗಳಾಯಿತು. ಇನ್ನೂ ಇದರ ಬಗ್ಗೆ ಏನು ಎತ್ತ ಅನ್ನೋದನ್ನು ಸಂಬಂಧಪಟ್ಟವರು ಕಾರ್ಯೋನ್ಮುಖರಾಗಿಲ್ಲ. ಸೊ ಇನ್ನೂ ಕಾಯ್ತಾರೆ, ಮಳೆಗಾಲ ಮುಗಿಯಲಿ ಆಮೇಲೆ ನೋಡೋಣ ಅಂತ. ಅಷ್ಟೊತ್ತಿಗೆ ಜನ ಪಡಬಾರದ ಪಾಡು ಪಡಬೇಕಾಗತ್ತೆ. ನಮ್ಮ ವ್ಯವಸ್ಥೆಗಳೆಲ್ಲ ಕೆಲವು ಯಾವ ರೀತಿ ಇರ್ತೇವೆ ಅಂತ ಹೇಳಿದ್ರೆ ನಾವು ಯಾವ ಪೂರ್ವ ಸಿದ್ಧತೆಗಳು ಅಥವಾ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ಕೂಡ ವಹಿಸೋದಿಲ್ಲ. ಏನಾದರೂ ನಡೆಯಬಾರದಂಥ ಅವಘಡಗಳು ನಡೆದ ನಂತರವಷ್ಟೇ ನಾವು ಎಚ್ಚೆತ್ತುಕೊಳ್ತೇವೆ. ಆಮೇಲೆ ಈ ಇಲಾಖೆಯವರು ಆ ಇಲಾಖೆಯವರ ಹತ್ರ ಕೈ ತೋರಿಸುವುದು, ಆ ಇಲಾಖೆಯವರು ಮತ್ತೊಂದು ಇಲಾಖೆಯವರ ಹತ್ರ ಕೈ ತೋರಿಸುವಂಥದ್ದು ನಡೀತದೆ. ಸೊ ನಾವು ಎಷ್ಟೋ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಅಥವಾ ಗಂಭೀರ ಅನ್ನುವಂಥ ಅವಘಡ ನಡೆಯುವ ತನಕ ನಾವು ಕಾಯ್ತೇವೆ. ನಾವು ಅಷ್ಟರ ತನಕ ಈ ವಿಚಾರದ ಬಗ್ಗೆ ಹಲೋ ಈ ನಡುವೆ ನಮ್ಮ ಹತ್ರ ಸ್ಥಳೀಯ ಪುರಸಭಾ ಸದಸ್ಯರಾಗಿರುವಂಥ ಗಂಗಾಧರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈಗ ನಾವು ತೋರಿಸ್ತಾ ಇದ್ದೇವೆ ಈ ರೀತಿ ಏನು ಬಿಸಿ ರೋಡ್ ಪುಂಜಾಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯ ವಿಸ್ತರಣೆಗಾಗಿ ಏನೋ ನಿಮ್ಮ ಬಂಟ್ವಾಳ ಬೈಪಾಸ್ ಜಂಕ್ಷನ್ ಬಳಿಯಿಂದ ಜಕ್ರಿಬೆಟ್ಟುವರೆಗಿನ ರಸ್ತೆಯನ್ನು ಅಗದಾಕಿ ಒಂದು ಕಡೆ ಪೈಪ್ ಸ್ಥಳಾಂತರ ಕೂಡ ಪೂರ್ತಿಯಾಗಿ ಆಗಿಲ್ಲ. ಒಂದು ಕಡೆ ಏನು ಅರ್ಧಂಬರ್ಧ ಕಾಮಗಾರಿ ಥರ ನಡೆದಿದೆ, ನೀರು ತುಂಬಿಕೊಂಡಿದೆ, ಜನರ ಓಡಾಟಕ್ಕೆ ಕಷ್ಟ, ವಾಹನ ಸಂಚಾರಕ್ಕೆ ಕಷ್ಟ. ಏನು ಹೇಳ್ತೀರಿ ಸರ್ ನೀವು? ಹೌದು ಸರ್. ಏನಂದ್ರೆ ಇವಾಗ ಅವರ ಹತ್ರ ತುಂಬಾ ಸಲ ಹೇಳಿದ್ರಂತೆ, ಆ ಮನೆಯವರು ರೋಡ್ ಕಟ್ ಮಾಡುವಾಗಲೇ ಅವ್ರ ಹತ್ರ ಹೇಳಿದ್ರಂತೆ ಈ ತರ ಮಾಡಿದ್ರೆ ನಮ್ಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಅವ್ರು ಹೇಳಿದ್ರಂತೆ ಇಲ್ಲ ನಾವು ಆದಷ್ಟು ಬೇಗ ಮಾಡ್ಬಿಟ್ಟು ನಿಮ್ಗೆ ಮುನ್ಸಿಪಾಲಿಟಿದು ರಸ್ತೆ ಹೇಗಿತ್ತು, ಕಾಂಕ್ರೀಟ್ ರಸ್ತೆ, CC ರಸ್ತೆ, ಹಾಗೇನೆ ನಾವು ಮಾಡಿಕೊಡ್ತೇವೆ. ಅದಕ್ಕೆ ಪಾಪ ಅವರು ಏನಾಗ್ತಾರಂದ್ರೆ ಆಯ್ತು ನಿಮ್ದು ಕೆಲಸ, ನಾವು ಯಾವ್ದು ಕೆಲಸಕ್ಕೂ ನಾವು ಅಡ್ಡಿ ಮಾಡ್ಬಾರ್ದಲ್ಲ ಸರ್. ಹೌದು, ಖಂಡಿತ. ಅಭಿವೃದ್ಧಿ ಕಾಮಗಾರಿಗಳಿಗೆ ಅನವಶ್ಯಕವಾಗಿ ಅಡ್ಡಿ ಮಾಡೋದು ಸರಿಯಲ್ಲ ಸರ್. ಹಾಗೆ ಅಂತ ಪಾಪ ಅವರು ಹಾಗೆ ಮಾಡಿ ಆಮೇಲೆ ನಮ್ಗೆ ಮಾಡಿಕೊಡಿ ಅಂತ ಇದು ಮಾಡ್ಬಿಟ್ಟು 3-4 ತಿಂಗಳಾಯ್ತಂತೆ. ಆದ್ರೂ ಯಾವ್ದು ಕೆಲಸ ಅವರು ಆಮೇಲೆ ಮಾಡ್ಲಿಲ್ಲ. ಒಂದ್ಸಲ ನಾವು ಕೂಡ ಹೋಗಿ ಅಲ್ಲಿ ನಿಲ್ಸಿದ್ವಿ ಕಾಮಗಾರಿ. ಯಾಕಂದ್ರೆ ಅಲ್ಲಿ ಒಂದು ದಯಾನಂದ ಅವರ ಮನೆ ಹತ್ರ ಅವರ ತಾಯಿಗೆ ಯಾವಾಗ್ಲೂ ಹುಷಾರಿರಲ್ಲ. ವಾರಕ್ಕೆ ಒಂದು ಸಲ ಅವರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ. ಇವರಿಗೆ 1-2 ತಿಂಗಳಿಂದ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ನಾನು NH ಅವ್ರ ಹತ್ರ ಎಲ್ಲ ಹೇಳ್ಬಿಟ್ಟು ಒಂದು ರೋಡ್ ಆ ಸೈಡ್ ನಿಂದ ಮಾಡಿಸ್ಬಿಟ್ಟೆ. ಅದನ್ನು ಕೂಡ ಇವರು ಮಿಡ್ಲಲ್ಲಿ ಆಗಿದ್ದು ಒಂದು ದೊಡ್ಡ ಹೇರ್ ವಾಲ್ ನಾಗೆ ಅದು ಇಡ್ಲಿಕ್ಕೆ ಅಂತ ಮಾಡಿದ್ರು. ಅಲ್ಲಿ ಕೂಡ ಪ್ರಾಬ್ಲಮ್ ಆಯ್ತು ಅವಾಗ. ಅದನ್ನು ತಿರ್ಗ ನಾವು ಇವ್ರ ಹತ್ರ ಎಲ್ಲ ಕೆಲಸ ಎಲ್ಲ ನಿಲ್ಸಿ ಆಮೇಲೆ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಹೇಳಿದ್ವಿ. ಕೆಲಸ ನಿಲ್ಸಿದ್ರೆ ಇವರು ಸರಿ ಮಾಡ್ತಾರೆ, ಇಲ್ಲಾಂದ್ರೆ ಅದ್ರ ಹತ್ರನೇ ಬರಲ್ಲ ಇವರು. ಬರುದಿಲ್ಲ, ಬಿಸಿ ಮುಟ್ಟಿಸಬೇಕು. ಇಲ್ಲಾಂದ್ರೆ ಮಾಡಲ್ಲ. ಆಮೇಲೆ ಹೊಸ್ಮರಲ್ಲಿ ಅಲ್ಲಿ ಒಂದು ಏನೋ ಪ್ರಾಬ್ಲಮ್ ಆಗಿತ್ತು, ನಾಯಿ ಎಲ್ಲ ಅಲ್ಲಿ ಇದಾಗಿತ್ತು.
ಅಲ್ಲಿ ಪಾಪ ಒಂದು ಅಜ್ಜಿ ಇದ್ದಾರೆ ಪಾಪ, ಅವರು ಇವಾಗ ಈ ರೋಡ್ ಇಲ್ಲದೆ ಕಮ್ಮಿ ಅಂದ್ರೆ ಒಂದು 4 ತಿಂಗಳಿಂದ ಹೊರಗೆ ಬಂದಿಲ್ಲ ಪಾಪ. ಇದು 2 ವರ್ಷ ಆಯ್ತು ಇವರು ಕಾಮಗಾರಿ ಸ್ಟಾರ್ಟ್ ಮಾಡಿ ಹೊಸಮಾರ್ ಹತ್ರ ಎಲ್ಲ. ತುಂಬಾ ತುಂಬಾ ಅಸಮರ್ಪಕವಾಗಿ ಕೆಲಸ ಮಾಡ್ತಿದ್ದಾರೆ ಸರ್. ಮತ್ತೆ ಅಲ್ಲಿ 2 ಕಡೆ, ಒಂದು ಸುಧಾಕರ್ ಅಂತ, ಇನ್ನೊಂದು ಶ್ರೀಹರಿ ಅಂತ, ಅವ್ರದ್ದು ಮನೆ 2 ಕಡೆ ಡ್ಯಾಮೇಜ್ ಆಗಿದೆ. ಇವರು ಇದು ಕಲ್ಲೆಲ್ಲ ಬ್ಲಾಸ್ಟ್ ಮಾಡ್ತಾರಲ್ಲ, ಅದಕ್ಕೆ ಕೂಡ ಇವರು ಪರಿಹಾರ ಕೊಡ್ತೇನೆ ಅಂತ ಹೇಳಿದ್ರು. ದೊಡ್ಡವರಾದ್ರೆ ಏನಾದ್ರು ಇದ್ ಮಾಡ್ತಾರೆ, ಇದು ಪಾಪದವರಲ್ಲ, ಹೇಳುವವರು ಕೇಳುವವರು ಯಾರಿಲ್ಲ ಅಂತ, ಆಯ್ತು ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ, ಸುಮ್ನೆ ಇರ್ತಾರಂತೆ. ಅದಕ್ಕೆ ನೀವೊಂದು ಮೀಡಿಯಾದಿಂದ ಎಲ್ರಿಗೊಂದು ಸಹಾಯ ಆಗುವಂತೆ ಮಾಡಿ ಸರ್. ಈಗ ನಾವು ಮೀಡಿಯಾದಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೇವೆ, ಸುದ್ದಿ ಪ್ರಸಾರ ಮಾಡ್ತಾ ಇದ್ದೇವೆ, ನಿಮ್ಮ ಅಭಿಪ್ರಾಯಗಳನ್ನು ನಾವು ತಗೊಳ್ತಾ ಇದ್ದೇವೆ. ಖಂಡಿತ ಈಗ ನೀವು ಹೇಳಿರುವಂತಹ ವಿಚಾರ ಕೂಡ ಜನ ಕೂಡ ಸ್ವಲ್ಪ ಮಾತಾಡಬೇಕು, ಸ್ಥಳೀಯರು ಕೂಡ ಸ್ವಲ್ಪ ಮಾತಾಡಬೇಕು. 2 ಕೈಯಲ್ಲಿ ಚಪ್ಪಾಳೆ ಅಲ್ವಾ ಗಂಗಾಧರ್ ಅವರೇ? ಖಂಡಿತ ಸರ್, ಖಂಡಿತ ಖಂಡಿತ. ಒಂದು ಕೈಯಲ್ಲಿ ಚಪ್ಪಲೆ ಆಗಲ್ಲ ಸರ್. ಹೌದು, ನೀವು ಮಾತಾಡಬೇಕು, ನಾವು ಮಾತಾಡಬೇಕು. ನಾವು ಖಂಡಿತ ಮಾತಾಡ್ತೇವೆ. ಸ್ಥಳೀಯರು ಒಂದಷ್ಟು ಮಾತಾಡ್ಲಿ, ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಭೇಟಿ ಮಾಡಿ ಒಂದು ಬಾರಿ ಮಾತಾಡ್ಲಿ, ಮನವಿ ಮಾಡ್ಲಿ. ಯಾಕಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಕೂಡ ಈ ರೀತಿಯಾಗಿ ಅದನ್ನು ಅರ್ಧಂಬರ್ಧ ಮಾಡಿ ಬಿಟ್ಟಿದಾರಲ್ಲ. ಯಾವ ಕಾರಣಕ್ಕೂ ನ್ಯಾಯ ಅಲ್ಲ. ಏನ್ ಹೇಳ್ತೀರಿ? ಮತ್ತೆ ನೀವೇ ಹೇಳ್ತೀರಿ ಪಾಪ ವಯಸ್ಸಾದವರಿದ್ದಾರೆ, ವಯಸ್ಕರಿದ್ದಾರೆ, ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಇದೆ ಅಂತ. ಎಸ್ 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 ಇದು ಗಂಗಾಧರ್ ಅವರೇ. ಎಸ್ ಗಂಗಾಧರ್ ಅವರೇ, ಧನ್ಯವಾದಗಳು. ಎಸ್ ಬಹುಶಃ ಏನು ಧ್ವನಿ ಎತ್ತಬೇಕಾದ ಸ್ಥಳೀಯರು ಅವರ ಮಟ್ಟದಲ್ಲಿ ಮಾತನಾಡಿದ್ದಾರೆ, ಸ್ಥಳೀಯ ಆಡಳಿತಕ್ಕೆ ಹೇಳಿದ್ದಾರೆ, ಸಂಬಂಧಪಟ್ಟವರಿಗೆ ಹೇಳಿದ್ದಾರೆ. ಸ್ವಲ್ಪ 10 ಜನ ಸೇರಿ ನಡೆಯುವಂಥ ಕಾಮಗಾರಿಯ ಬಗ್ಗೆ ಅಥವಾ ತಕರಾರು ಮಾಡಿದಾಗ ಅಥವಾ ಪ್ರತಿಭಟನೆ ಮಾಡಿದಾಗ ಆ ದಿವಸದ ಮಟ್ಟಿಗೆ ಕಾಮಗಾರಿ ನಡೆಸ್ತಾ ಇರುವಂಥವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಾರೆ, ಅಥವಾ ನಾವು ಪರಿಹಾರ ಕೊಡ್ತೇವೆ ಅಥವಾ ನಾವು ತುರ್ತಾಗಿ ಆ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ, ಏನು ತೊಂದರೆ ಭಯ ಪಡಬೇಡಿ ಅಂತೆಲ್ಲ ಹೇಳಿಕೊಳ್ತಾರೆ. ಆದರೆ ಜನ ಪ್ರತಿನಿತ್ಯ ಪ್ರತಿಭಟನೆ ಬಂದು ಮಾಡಲಿಕ್ಕಾಗತ್ತಾ? ಜನರಿಗೆ ಅವರವರ ಪಾಡು, ಅವರವರ ಕೆಲಸ ಇವೆಲ್ಲ ಇರುವುದಿಲ್ವಾ? ಸೊ ಅಧಿಕಾರಿಗಳು ಅಥವಾ ಕಾಮಗಾರಿ ನಡೆಸುವಂಥ ಗುತ್ತಿಗೆದಾರರಿಗೆ ಕೂಡ ಗೊತ್ತಿದೆ, ಪ್ರತಿಭಟನೆ ಮಾಡೋರು ಆಫ್ಟರ್ ಆಲ್ 1 ದಿವಸ ಬಂದಾರು, 2 ದಿವಸ ಬಂದಾರು ಅಂತ. ಅವರ ಕಣ್ಣು ತಪ್ಪಿಸಿದರೆ ಆಯಿತು, ಪ್ರತಿಭಟನೆ ಮಾಡುವ ದಿವಸ ಒಂದಷ್ಟು ಸುಳ್ಳು ಭರವಸೆಗಳನ್ನು ಕೊಟ್ಟು ಹೋದರೆ ಸಾಕು, ಅವರು ಕೇಳಿಕೊಂಡು ಇರ್ತಾರೆ ಅಂತ. ಸೊ ಇಂತಹ ಸನ್ನಿವೇಶ ಇದನ್ನು ನಮ್ಮ ಜನ, ನಮ್ಮ ಸರ್ಕಾರ, ನಮ್ಮ ಆಡಳಿತ ನಡೆಸುವವರು, ನಮ್ಮ ಜನಪ್ರತಿನಿಧಿಗಳು ಗಮನಿಸಬೇಕು. ಈ ರೀತಿಯ ಭರವಸೆಗಳ ಮೂಲಕ ನಾವು ಯಾರದೋ ಬದುಕಿಗೆ, ಯಾರದೋ ಜೀವನಕ್ಕೆ ಮತ್ತು ಅವರ ದಿನನಿತ್ಯದ ಓಡಾಟಕ್ಕೆ ನಾವು ತೊಂದರೆ ಮಾಡೋದು ಎಷ್ಟು ನ್ಯಾಯ ಅಂತ. ಗಂಗಾಧರ್ ಅವರು ಹೇಳಿದಾಗೆ ಇದರ ವಿರುದ್ಧ ಸ್ಥಳೀಯರು ಇನ್ನಷ್ಟು ಪ್ರಬಲವಾದ ಧ್ವನಿ ಎತ್ತಬೇಕಾಗಿದೆ, ಮಾಧ್ಯಮಗಳು ಕೂಡ ಮಾತನಾಡಬೇಕಾಗಿದೆ. ನಾನು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ನಾನು ಇನ್ನೊಂದಷ್ಟು ಸುದ್ದಿಗಳಿದ್ದಾವೆ. ಬಹುಮುಖ್ಯವಾಗಿ ಪತ್ರೊಡೆಯ ಬಗ್ಗೆ ಮಾತಾಡಲಿಕ್ಕಿದೆ. ಅನಂತರ ಉತ್ತರ ಪ್ರದೇಶದ್ದು ಇರ್ಬೋದು, ಅಥವಾ ರಾಜ್ಯದಲ್ಲಿ ಗ್ರಂಥಾಲಯಗಳಲ್ಲಿ ಸ್ಕೂಲ್ ರಿಓಪನ್ ಅಥವಾ ತರಗತಿ ಮಾಡುವಂಥ ವಿಚಾರಗಳು ಕೂಡ ಇದ್ದಾವೆ. ಈ ಎಲ್ಲ ವಿಚಾರಗಳನ್ನು ಮಾತಾಡ್ತೇವೆ. ಈಗ ಒಂದು ಸಣ್ಣ ಬ್ರೇಕ್. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.
ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್. ಎಸ್, ನ್ಯೂಸ್ ಆ್ಯಂಡ್ ವ್ಯೂಸ್ ಅನ್ನು ಮತ್ತೆ ಮುಂದುವರಿಸಿದ್ದೇನೆ. ಎಸ್, ಈಗಾಗಲೇ ಹೇಳಿದಾಗೆ ಪತ್ರುಡೆಯ ಸಮಾಚಾರ ಇದು. ಎಸ್, ಪತ್ರುಡೆಗೆ ಕರಾವಳಿಯ ಜನರ ಅಥವಾ ಮಲೆನಾಡು ಜನರ ಕೂಡ ಅತ್ಯಂತ ಒಂದು ಪ್ರೀತಿಯ ಮತ್ತು ಭಾರಿ ಒಂದು ರುಚಿಕರವಾದಂಥ ಖಾದ್ಯ ಇದು. ಮಳೆಗಾಲ ಬಂತು ಅಂತ ಹೇಳಿದ್ರೆ ಎಸ್, ತನ್ನಿಂದ ತಾನಾಗೆ ಇತ್ತಲಗಳಲ್ಲಿ, ಜಮೀನುಗಳಲ್ಲಿ ಕೆಸು, ತುಳುವಿನಲ್ಲಿ ತೇವು ಅಂತ ಹೇಳ್ತೇವೆ, ಮೂಡಿಕೊಳ್ಳುತ್ತೆ. ಸೊ ಈ ಕೆಸುವನ್ನು ಎಸ್, ಅದಕ್ಕೆ ಬೇಕಾದ ಇತರ ಖಾದ್ಯಗಳನ್ನೆಲ್ಲ ಏನು ಜೋಡಿಸಿಕೊಂಡು ಪತ್ರೊಡೆ ಮಾಡುವಂಥದ್ದು ಎಲ್ಲ ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ನಡೆದುಕೊಂಡು ಬಂದಿರುವಂಥದ್ದು. ಇವತ್ತಿಗೆ ಕೂಡ ಈ ಒಂದು ಕೆಸುವಿನ ಪತ್ರೊಡೆಯನ್ನು ಮಾಡಿಕೊಳ್ಳುವಂಥ ಅಥವಾ ಎಸ್, ಅದನ್ನು ಸೇವಿಸುವಂಥ ಅಥವಾ ಬೇರೆ ಬೇರೆ ಕಾರಣದಿಂದಾಗಿ ಒಂದು ಆಷಾಢ ತಿಂಗಳಲ್ಲಿ ಅಥವಾ ಏನು ಆಟಿ ತಿಂಗಳಲ್ಲಿ ತುಳು ಜನರು ಎಸ್, ಈ ಒಂದು ಪತ್ರೊಡೆಯನ್ನು ಮಾಡಿಕೊಂಡು ತಿನ್ನುವಂಥದ್ದು, ಸೇವಿಸುವಂಥದ್ದು. ಮತ್ತು ಅದನ್ನು ಎಸ್, ಪತ್ರೊಡೆ ಮಾಡಿದ ನಂತರ ಅದನ್ನು 4 ಮನೆಯವರಿಗೆ ಹಂಚಲಿಕ್ಕೆ ಕೂಡ ಇದೆ. ಕೇವಲ ಒಂದೇ ಮನೆಯವರು ಅದು ತಿನ್ನುವಂಥದ್ದಲ್ಲ. ಅಂದರೆ ಅಷ್ಟು ಅದರ ಬಗ್ಗೆ ಇರುವಂಥ ಒಂದು ಏನೊಂದು ಅದರ ಸವಿ ರುಚಿ ಮತ್ತು ಅದಕ್ಕೆ ಇರುವಂಥ ಒಂದು ಘನತೆ ಕೂಡ ಅದು. ಸೊ ಮನೆಗೆ ಬಂದವರಿಗೆ ಎಲ್ಲ ಅದನ್ನು ಹಂಚಿಕೊಂಡು ತಿನ್ನುವಂಥದ್ದು ಅದು ಪತ್ರೊಡೆ. ಯಾಕಂತ ಹೇಳಿದ್ರೆ ವರ್ಷದ ಎಲ್ಲ ಸೀಸನ್ನಲ್ಲಿ ಅದನ್ನು ಮಾಡಲಿಕ್ಕೂ ಆಗೋದಿಲ್ಲ. ಒಂದು ಬಹುತೇಕ ಮಳೆಗಾಲದ ಸಂದರ್ಭದಲ್ಲಿ ಮತ್ತು ಏನು ಮಳೆಗಾಲದಲ್ಲಿ ಕೂಡ ಆಷಾಢ ಮಾಸದಲ್ಲಿ ಆಟಿ ತಿಂಗಳಲ್ಲೆಲ್ಲ ಅದನ್ನು ಭಾರಿ ಜೋರಾಗಿ ಮತ್ತು ಏನು ಭಾರಿ ಒಂದು ಖುಷಿಯಿಂದ, ಸಂಭ್ರಮದಿಂದ ಪತ್ರೊಡೆ ಮಾಡಿಕೊಳ್ಳುವಂಥದ್ದು ಅಥವಾ ಅದನ್ನು ಸೇವಿಸುವಂಥದ್ದು, ಅದನ್ನು ಹಂಚಿ ತಿನ್ನುವಂಥದ್ದು ಕರಾವಳಿ ಭಾಗದಲ್ಲಿ ನಡೀತಾ ಇರುವಂಥದ್ದು, ಈವನ್ ಮಲೆನಾಡಿನಲ್ಲಿ ಕೂಡ. ಮತ್ತು ಇವತ್ತಿನ ಸಂದರ್ಭದಲ್ಲಿ ಎಸ್, ಪೇಟೆ ಪಟ್ಟಣಗಳಲ್ಲಿ ಕೂಡ ಏನು ಜನ ಅದನ್ನು ಅತ್ಯಂತ ಪ್ರೀತಿ ಅಥವಾ ಏನು ಅತ್ಯಂತ ಕಾಳಜಿಯಿಂದ ಕೆಸು ತಗೊಂಡು ಹೋಗಿ ಅದನ್ನು ಏನು ಸವಿತಾರೆ. ಇಂಥ ಪತ್ರೊಡೆಗೆ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಇತ್ತೀಚೆಗೆ ಸುಮಾರು 26 ಬೇರೆ ಬೇರೆ ಖಾದ್ಯಗಳಿಗೆ ತನ್ನ ಏನು ಸಾಂಪ್ರದಾಯಿಕ ತಿಂಡಿ ತಿನಿಸುಗಳ ಪಟ್ಟಿಯಲ್ಲಿ ಲಿಸ್ಟಿಂಗ್ ಮಾಡಿದೆ. ಸೊ ಇಂಥ 26 ತಿಂಡಿಗಳ ಖಾದ್ಯಗಳ ಪೈಕಿ ತುಳುನಾಡಿನ ಅಥವಾ ಮಲೆನಾಡಿನ ಪತ್ರೊಡೆ ಕೂಡ ಒಂದು. ಸೊ ಹಾಗಾಗಿ ನಾವು ಇದಕ್ಕೊಂದು ಏನು ಖುಷಿ ಪಡುವಂಥದ್ದು ಅಥವಾ ನಾವೊಂದು ಎಸ್, ಒಟ್ಟು ಇದೊಂದು ಸಂಭ್ರಮದ ಸಂದರ್ಭ. ಇಂಥ ಸಂದರ್ಭದಲ್ಲಿ ಈ ಕೆಸುವಿನ ಬಗ್ಗೆ, ಈ ಪತ್ರೊಡೆ ಬಗ್ಗೆ ನಾವು ಒಂದಷ್ಟು ಮಾತನಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜನಪದ ವಿದ್ವಾಂಸರಾಗಿರುವಂಥ ಮತ್ತು ನಿವೃತ್ತ ಶಿಕ್ಷಕರು ಆಗಿರುವಂಥ ಕೆ ಪೇಜಾವರ ಸರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಎಸ್, ಪತ್ರೊಡೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಸರ್. ಪತ್ರೊಡೆಯನ್ನು ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳ ಪಟ್ಟಿಗೆ ಸೇರಿಸಿದೆ. ನೀವು ಎಸ್, ಇಂತಹ ಸಂದರ್ಭದಲ್ಲಿ ಪತ್ರೊಡೆ ಬಗ್ಗೆ ಏನು ನೆನಪು ಮಾಡಿಕೊಳ್ತೀರಿ ಸರ್? ಖಂಡಿತವಾಗಿ ಸರ್, ನಾವು ತುಳುವರು ಪ್ರಕೃತಿಯಲ್ಲಿ ಸಿಗತಕ್ಕಂತ ಅನೇಕ ವಸ್ತುಗಳಲ್ಲಿ ತಿಂಡಿಗಳನ್ನು ಮಾಡಿದವರು. ಹೌದು, ಅನೇಕ ತಿಂಡಿಗಳನ್ನ. ಇವತ್ತು ಈ ಪತ್ರೊಡೆ ಎನ್ನುವಂಥದ್ದು ನಮ್ಗೆ ಆಯುಷ್ ಇಲಾಖೆಯಿಂದ ಅಥವಾ 26 ತಿಂಡಿಗಳಲ್ಲಿ ಒಂದಾದ್ರೆ, ನಾವು ಮಾಡಿದಂತ ಮಸಾಲಾ ದೋಸೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸುದ್ದಿಯಾಗಿತ್ತು. ಖಂಡಿತ ಅಲ್ವಾ? ಆ ಮಸಾಲಾ ದೋಸೆಯನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು, ಅದು ನಮ್ಮ ತಿಂಡಿ ಅದು. ಖಂಡಿತ ನಮ್ಮದು. ಆಯ್ತಾ? ಅದೇ ರೀತಿ ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ, ಈ ಪ್ರಕೃತಿಯಲ್ಲಿ ಸಿಗತಕ್ಕಂಥ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ನಾವು ಮಾಡುವಂತ ತಿಂಡಿಗಳಲ್ಲಿ ಈ ಪತ್ರೊಡೆ ಒಂದಾದ್ರೆ, ಮಂಜಲ್ ಇರತ್ತ ಗಟ್ಟಿ ಅಂತ ಮಾಡ್ತಾ ಇದ್ರು. ಇದು ಔಷಧೀಯ ಗುಣ ಇರತಕ್ಕಂತ ಒಂದು ತಿಂಡಿ. ಆಯ್ತಾ? ಸಾರ್ನೆ ದಡ್ಡಿ ಅಂತ ಒಂದು ಮಾಡ್ತಾ ಇದ್ರು, ಅದು ಕೂಡ ಔಷಧೀಯ ವಸ್ತು ತಿಂಡಿ ಅದು. ಮತ್ತೊಂದು ರೊಟ್ಟಿ ತಿಂಡಿ ಅಂತ ಮಾಡ್ತಾ ಇದ್ರು. ಯಾವುದು? ರೊಟ್ಟಿ ತಿಂಡಿ. ಹೌದು. ಅನಂತರ ಉಂಡೆ ಮರ್ದು ತಾರಾಯದ ಗಂಜಿ, ಇದೆಲ್ಲವೂ ಕೂಡ ನಮ್ಮ ಶರೀರಕ್ಕೆ ತಾಕತ್ತನ್ನು ಕೊಡತಕ್ಕಂತ ತಿಂಡಿಗಳು. ನಾವು ಎಲ್ಲ ಈ ಪ್ರಕೃತಿಯಲ್ಲಿ ಸಿಗತಕ್ಕಂತ ಇಂಥ ವಸ್ತುಗಳಲ್ಲಿ ನಾವು ಒಂದು ಔಷಧಿಯ ಗುಣಗಳನ್ನು ಕಂಡುಕೊಂಡವು ಅಲ್ವಾ ಸರ್? ಖಂಡಿತ. ಅಂದ್ರೆ ಅದ್ರ ಮಧ್ಯೆ ಇಲ್ಲಿ ಇರತಕ್ಕಂತ ಸಾಮಾನ್ಯವಾಗಿ ಕೈಗೆ ಎಟಕುವಂತ ವಸ್ತುಗಳನ್ನ ಸಾಮಾನ್ಯ ಜನರು ಕೂಡ ಅದನ್ನ ಮಾಡಿಕೊಂಡಲ್ಲಿ, ನಾನು ಅದೆಷ್ಟೋ ಬಾರಿ ಇದನ್ನ
ನಮ್ಮ ಪತ್ರೊಡೆಯನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ತುಂಬಾ ಸಾರಿ ಹೇಳಿದ್ದೇನೆ. ಪತ್ರೊಡೆ ಎನ್ನುವಂಥದ್ದು ನಮ್ಮ ಅದ್ಭುತವಾದಂತಹ ತಿಂಡಿ, ಔಷಧಿಯ ಗುಣ ಇರತಕ್ಕಂಥ ತಿಂಡಿ. ವರ್ಷಕ್ಕೆ ಒಂದು ಸಾರಿ ಆದ್ರೂ ನಾವು ಅದನ್ನು ತಿನ್ಲೇಬೇಕು ಅಂತ ಹೇಳ್ಕೊಂಡು ನಮ್ಮ ಅಜ್ಜಿ ಪಿಜ್ಜಿಗಳೆಲ್ಲ ಮಾಡಿಕೊಡ್ತಾ ಇದ್ರು. ಈಗ ಇದು ಪೇಜಾವರ್ ಸರ್, ಬಾಲ್ಯದಲ್ಲಿ ನೀವು ಪತ್ರೊಡೆ ಮಾಡ್ತಾ ಇದ್ದ, ಪತ್ರೊಡೆ ತಿಂತಾ ಇದ್ದ ನೆನಪು ಏನಾದ್ರೂ ಇದ್ರೆ ಒಂಚೂರು ಹೇಳಿ. ಖಂಡಿತ ಉಂಟು ಸರ್, ಖಂಡಿತ ಉಂಟು. ನಾವು ಹಳ್ಳಿಯಲ್ಲಿ ಇದ್ದದ್ದು, ಪೇಜಾವರದಂತ ಒಂದು ಹಳ್ಳಿಯಲ್ಲಿ ಇದ್ದದ್ದು ನಾವು. ಹೌದು. ನಮ್ಗೆ ಸಂಜೆ ಹೊತ್ತಿನಲ್ಲಿ ನೋಡಿ ಅಲ್ಲಿ ಇರತಕ್ಕಂಥ ಪತ್ರೊಡೆ ಇರ್ಬಹುದು, ತೊಜಂಗಿ ಇರ್ಬಹುದು, ತೇವು ಇರ್ಬಹುದು, ಅಥವಾ ಕೆಲವು ಸೊಪ್ಪುಗಳನ್ನ ನಮ್ಮ ತಾಯಿ ಅಥವಾ ತಂದೆ ತಾಯಿ ಉಟ್ಟು ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ನಾವು ಪತ್ರೊಡೆ ಮಾಡುವ ಮೊದಲನೇ ದಿನವೇ ಇದನ್ನ ತರ್ತೇವೆ, ಕೆಸು ಅಂದ್ರೆ ತೇವು ಅಂತ ಹೇಳ್ತೇವೆ ನಾವು. ಅದನ್ನು ತಂದು ಅನಂತರ ಅದನ್ನ ಸುರುಳಿಯಾಗಿ ಅದನ್ನ ಮಾಡಿ ಅದನ್ನ ಬಾಡಿಸ್ತಾರೆ. ಅದನ್ನ ಹಸಿ ಮಾಡಬಾರ್ದಂತೆ, ಬಾಡಿಸಿ ಅನಂತರ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಡ್ಬೇಕು. ಬಟ್ಟೆಯಲ್ಲಿ ಯಾಕೆ ಕಟ್ಟಿಡ್ಬೇಕಂತ ಹೇಳಿದ್ರೆ ಈ ನಮ್ಮ ಕೆಲವು ನೊಣಗಳು ಹೋಗೋದಾಗಿ ಅಥವಾ ಸ್ಯಾರೆಂಟಗಳೆಲ್ಲ ಅದಕ್ಕೆ ಹೋಗ್ಬಾರ್ದು, ಅದಕ್ಕೋಸ್ಕರ. ಹೌದು. ಆನಂತರ ಮರುದಿನ ಅದನ್ನ ಬಹಳ ಸಣ್ಣದಾಗಿ ಕೊಟ್ಟು ಅದಕ್ಕೆ ಬೇಕಾದಂತ ಎಲ್ಲ ಸಂಬಾರ ದಿನಸಿಗಳನ್ನು ಹಾಕ್ತಾರೆ. ಆ ಸಂಬಾರ ದಿನಸಿಗಳಲ್ಲಿ ಹಾಕುವುದರಲ್ಲಿ ಬಹಳ ಪ್ರಾಧಾನ್ಯವಾಗಿ ನಾವು ಗಮನಿಸಬೇಕಾದದ್ದು ಅನೇಕ ವಸ್ತುಗಳು. ಅಂದ್ರೆ ಓಮ ಇರ್ಬೋದು, ಕೊತ್ತಂಬರಿ ಇರ್ಬೋದು, ಸಾಸಿವೆ ಇರ್ಬೋದು, ಬೆಳ್ಳುಳ್ಳಿ, ಮತ್ತೆ ಒಳ್ಳೆ ಮೆಣಸು, ಆನಂತರ ಹರಸಿನ, ಕಪ್ಪ ಶುಂಠಿ, ಬೆಲ್ಲ, ಮತ್ತೆ ತೆಂಗಿನಕಾಯಿ, ಮತ್ತೆ ಇದನ್ನೆಲ್ಲ ಸೇರ್ಸ್ಕೊಂಡು ಎಣ್ಣೆ ಮತ್ತು ಅದಕ್ಕೆ ಬೊಳಂತಾರೆ ಅಂತ ಹೇಳ್ತಾರೆ ನಾವು. ಇದು ಅಕ್ಕಿಯಲ್ಲ, ಬೆಳಂತಿ ಅಕ್ಕಿ ಅಂತ ಹೇಳ್ತಾರಲ್ಲ, ಹೌದು. ಇವನ್ನೆಲ್ಲ ಬಳಕೆ ಮಾಡಿಕೊಂಡು ಪತ್ರೊಡೆ ಏನಂತ ಅತ್ಯಂತ ಅದ್ಭುತವಾದಂತ ತಿಂಡಿ. ಇವತ್ತಿಗೂ ನಾನು ನೆನಪಿಸ್ಕೊಳ್ಬೇಕಾದ ತಿಂಡಿ ಸರ್. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಿಜವಾಗಿಯೂ ಬಹಳ ಖುಷಿ ಆಯ್ತು. ಈಗ ಇವತ್ತಿನ ಸಂದರ್ಭದಲ್ಲಿ ಮಂಗಳೂರಿನ ಹೋಟೆಲ್ಗಳಲ್ಲಿ ಕೂಡ, ಕೆಲವು ಹೋಟೆಲ್ಗಳಲ್ಲಿ ಕೂಡ ಪತ್ರೊಡೆ ಇದೆ. ಖಂಡಿತ ಇದೆ ಸರ್, ಖಂಡಿತ ಇದೆ. ಅದು ಬರೀ ಹೋಟೆಲ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ತುಳುನಾಡಿನಲ್ಲಿ ಆಟಿಡೊಂಜಿ ದಿನ ಆಟಿಡೊಂಜಿ ಕೂಟ ಎಲ್ಲ ಮಾಡ್ತಾ ಇದ್ದಾರೆ. ಯಾವ ಆಟಿಯ ಕೂಟಕ್ಕೆ ಹೋಗಿ, ಯಾವ ಆಟಿಯ ದಿನಕ್ಕೆ ಹೋಗಿ ಆ ಹಬ್ಬಗಳನ್ನ ಮಾಡಿದ್ರೆ ಪತ್ರೊಡೆ ಇಲ್ಲದ ಹಬ್ಬವೇ ಇಲ್ಲ ಅಲ್ಲಿ. ಈಗ ಇದು ಕೆ ಪೇಜಾವರವರೇ, ಈ ಪತ್ರೊಡೆ ಮಾಡಿದ ಸಂದರ್ಭದಲ್ಲಿ ಕೂಡ ಮನೆಯವರು ಅದನ್ನು ಅಕ್ಕಪಕ್ಕದವರನ್ನು ಕರೆದು ಹಂಚಿ ತಿನ್ನುವಂತದ್ದೆಲ್ಲ ಇರ್ತದೆ, ಹೌದಾ? ಯಾವ್ದು ಹೇಳಿ? ಪತ್ರೊಡೆ ಮಾಡಿದಾಗ ಅದನ್ನು ಕೇವಲ ಅವರ ಮಾಡಿದವರು ಮಾತ್ರ ಅಲ್ಲ, ಅಕ್ಕಪಕ್ಕದ ಮನೆಯವರನ್ನು ಕೂಡ ಕರೆದು ಅವರಿಗೆ ಕೂಡ ಸ್ವಲ್ಪ ಕೊಡುವಂತದ್ದು ಅಥವಾ ಜೊತೆಗೆ ಕುಳಿತು ತಿನ್ನುವಂತದ್ದು ಇರ್ತದೆ ಅಲ್ವಾ? ಹೌದು. ಅದಂದ್ರೆ ಸರ್ ಎಂತ ಗೊತ್ತುಂಟಾ, ನಾವು ಅಪರೂಪಕ್ಕೆ ಮಾಡುವ ತಿಂಡಿ ಆದ ಕಾರಣ ನೋಡಿ, ಈ ಪತ್ರೊಡೆಯನ್ನ ನಾವು ಇಂತಹ ಒಂದು ಮಳೆಗಾಲದ ಹೊತ್ತಿನಲ್ಲಿ ಮಾತ್ರ ಮಾಡ್ತೇವೆ, ಜೂನ್ ಜುಲೈ ತಿಂಗಳಲ್ಲಿ. ಅಂದ್ರೆ ಬೇರೆ ದಿನಗಳಲ್ಲಿ ಕೆಸು ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ಅದು ಅಪರೂಪಕ್ಕೆ ಮಾಡಿದಾಗ ಮನೆ ಪಕ್ಕದವರನ್ನ ಕರೀತಾರೆ. ಅದು ಮಾತ್ರ ಅಲ್ಲ, ನೀವು ಸಾರನಜ್ಜೆ ಮಾಡಿ ಅಥವಾ ಮಂಜಾಲ್ ರೊಟ್ಟಿ ಮಾಡಿ ಅಥವಾ ಇನ್ನಿತರ ಯಾವುದೇ ಔಷಧೀಯ ಗುಣ ಇರತಕ್ಕಂತ ಫುಡ್ ಗಳನ್ನ ಮಾಡಿದಾಗ ಮನೆ ಹತ್ತಿರದವರಿಗೆ ಕೊಟ್ಟು ತಿನ್ನುವಂತ ಗುಣ ನಮ್ಮ ತುಳುವರಲ್ಲಿ. ಹೌದು. ಅಂದ್ರೆ ಎಲ್ಲರ ಜೊತೆಯಾಗಿ ಹಂಚಿ ತಿನ್ನುವಂತ ಒಂದು ಸಂಪ್ರದಾಯ ಕೂಡ ಇದೆ ನೋಡಿ ಅದರಲ್ಲಿ. ಎಸ್, ನಾವು ಹಳೆ ಕಾಲದ ಕೆಲವು ತಿಂಡಿ ತಿನಿಸುಗಳು ಅದೆಲ್ಲೋ ಮರೆತು ಹೋಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಒಂದು ಸರ್ಕಾರನೇ ತನ್ನ ಏನು ಸಾಂಪ್ರದಾಯಿಕ ಆಹಾರ ಪದ್ಧತಿಗಳ ಪೈಕಿ ಇದನ್ನು ಕೂಡ ಒಂದು ಸೇರ್ಪಡೆ ಮಾಡಿರುವುದು ಅದ್ಭುತ. ಹೌದು. ಅದು ನಮ್ಮ ತುಳುನಾಡಿಗೆ ಸಿಕ್ಕಿದಂತ ದೊಡ್ಡ ಮನ್ನಣೆ ಅಂತ ನಾನು ತಿಳ್ಕೊಟ್ಟೆ. ಎಸ್, ಖಂಡಿತ. ಈ ಕಾರಣದಿಂದಾಗಿ ಮತ್ತೆ ಕೂಡ ಏನೋ ಪತ್ರೊಡೆ ಇನ್ನೊಂದಷ್ಟು ಜನಪ್ರಿಯ ಆಗಲಿ ಅಲ್ವಾ? ಸುದ್ದಿ ಆಗ್ತದೆ ಖಂಡಿತ ಸುದ್ದಿ ಆಗ್ತದೆ. ಇನ್ನು ಪ್ರತಿಯೊಬ್ಬರು ಯಾರು ಹೋದ್ರೆ ಪತ್ರೊಡೆ ಉಂಟು ಅಂತ ಕೇಳುವಂತ ದಿನಗಳು ಇನ್ನು ಬರ್ತದೆ ಮುಂದಿನ ದಿನಗಳಲ್ಲಿ. ಹೌದು ಸರ್, ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಎಸ್, ಕೆ ಪೇಜಾವರವರು ಅದನ್ನು ಈ ಒಂದು ಪತ್ರೊಡೆಯ ಬಗ್ಗೆ ಅವರ ನೆನಪುಗಳನ್ನು, ಅವರ ಬಾಲ್ಯದ ಅಥವಾ ಹಳ್ಳಿಯ ದಿನಗಳಲ್ಲಿ ಯಾವ ರೀತಿ ಕೆಸುವನ್ನು ಏನೋ ಸಂಗ್ರಹಿಸಿ ಅನಂತರ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿಕೊಂಡು ಪತ್ರೊಡೆ ಮಾಡಿ ಹಂಚಿ ತಿಂತಾ ಇದ್ದೆವು ಅಕ್ಕಪಕ್ಕದ ಮನೆಯವರು. ಮತ್ತು ಯಾಕಂತ ಹೇಳಿದ್ರೆ ಅಪರೂಪದಲ್ಲಿ ಮಾಡುವಂಥ ಒಂದು ತಿಂಡಿ ತಿನಿಸೋದು ಎಲ್ಲ ಕಾಲದಲ್ಲೂ ಮಾಡಲಿಕ್ಕಾಗೋದಿಲ್ಲ. ಇಟ್ಸ್ ಅ ಸೀಸನಲ್ ಒನ್. ಏನು ಮಳೆಗಾಲದ ಸಂದರ್ಭದಲ್ಲಿ ಮಾತ್ರ ಕೆಸು ಅಥವಾ ತುಳುವಿನಲ್ಲಿ ಏನು ನಾವು ತೇವು ಅಂತ ಹೇಳ್ತೇವೆ, ಅದು ಲಭ್ಯವಾಗುತ್ತೆ. ಸೊ ಹಾಗಾಗಿ ಆ ಒಂದು ತಿಂಡಿ ಅಥವಾ ತಿನಿಸಿಗೆ ಕೂಡ ತುಂಬ ಮಹತ್ವ ಇರುವಂಥದ್ದು. ಈಗ ವರ್ಷ ಪೂರ್ತಿ ಒಂದು ನಮ್ಮ ಕೈಯಲ್ಲಿರುತ್ತೆ, ನಮಗೆ ಕೈಗೆಟಕತ್ತೆ ಅಂತ ಹೇಳುವಾಗ ಅದರ ಬಗ್ಗೆ ನಾವು ಆಲೋಚನೆ ಕೂಡ ತುಂಬ ಮಾಡೋದಿಲ್ಲ, ಗಂಭೀರವಾಗಿ ಆಲೋಚನೆ ಮಾಡೋದಿಲ್ಲ, ಅಥವಾ ಅದಕ್ಕೆ ಒಂದು ದೊಡ್ಡ ಮಟ್ಟದ ಮಹತ್ವವನ್ನು ಕೂಡ ನಾವು ಅದಕ್ಕೆ ಜೋಡಿಸಿಕೊಳ್ಳುವುದಿಲ್ಲ. ಆದರೆ ಯಾವಾಗದು
ಸೀಸನಲ್ ಆಗಿ ಅಂಥ ಒಂದು ಪ್ರಾಕೃತಿಕವಾಗಿ ಇಂಥ ಋತುಮಾನದಲ್ಲಿ, ಇಂಥ ಸಂದರ್ಭದಲ್ಲಿ, ಇಂಥ ಕಾಲಮಾನದಲ್ಲಿ ಮಾತ್ರ ಅದು ಸಿಗುತ್ತೆ ಅಂತ ಹೇಳುವಾಗ ಖಂಡಿತವಾಗಿಯೂ ಅದನ್ನು ಸವಿಯುವಂಥದ್ದು ಅಥವಾ ಅದನ್ನು ಮಾಡುವಂಥದ್ದು ಎಲ್ಲವೂ ಕೂಡ ಒಂದು ಮಹತ್ವದ ವಿಚಾರವೇ ಆಗುತ್ತೆ. ಸೊ ಯಾರಿಗೆ ಕೂಡ ಪತ್ರೊಡೆ ಮಾಡಲಿಕ್ಕೆ ಅವರು ಹೊರಡ್ತೇನೆ ಅಂತ ಹೇಳಿದರೆ ಅವರು ಅಕ್ಕಪಕ್ಕದವರಿಗೆಲ್ಲ ಹೇಳಿಕೊಳ್ಳಿಕ್ಕೆ ಉಂಟು, ನಾಳೆ ಪತ್ರೊಡೆ ಮಾಡಲಿಕ್ಕೆ ಉಂಟು, ಈಗಾಗಲೇ ಕೆಸುವೆಲ್ಲ ತಂದು ಇಟ್ಟಿದ್ದೇವೆ ಅಂತ. ಸೊ ಆಮೇಲೆ ಪತ್ರೊಡೆ ಮಾಡಿದ ನಂತರ ಮತ್ತೆ ಅಕ್ಕಪಕ್ಕದವ್ರನ್ನ ಕರೀಲಿಕ್ಕೆ ಕೂಡ ಉಂಟು ಅಥವಾ ಕೊಂಡೋಗಿ ಕೊಡಲಿಕ್ಕೆ ಉಂಟು, ನೋಡಿ ಪತ್ರೊಡೆ ನಾವು ಮಾಡಿದ್ದೇವೆ, ಯಾವ ರೀತಿ ಇದೆ ಅಂತ ಒಂಚೂರು ನೋಡಿ ಅಂತ. ಸೊ ಹಾಗಾಗಿ ಇದೊಂದು ಸಮುದಾಯದ ನಡುವೆ ಒಂದು ಒಂದು ಬಾಂಧವ್ಯವನ್ನು ಮತ್ತು ಸಮುದಾಯದ ನಡುವೆ ಒಂದು ಒಡನಾಟವನ್ನು, ಒಂದು ಸ್ನೇಹವನ್ನು ಬೆಸೆಯುವಂಥ ಪತ್ರೊಡೆ ಇದು. ಸೊ ಹಾಗಾಗಿ ಹಳೆಯ ತಲೆಮಾರಿನಲ್ಲಿ ಅಥವಾ ಹಳೆಯ ಕಾಲದಲ್ಲಿ ಅಥವಾ ತುಳುನಾಡಿನ ಹಳೆಯ ಕೃಷಿ ಜೀವನ ಅಥವಾ ಕೃಷಿಯನ್ನೇ ತುಂಬ ನೆಚ್ಚಿಕೊಂಡು ಬದುಕ್ತಾ ಇದ್ದಂಥ ಕಾಲದಲ್ಲಿ ಪತ್ರೊಡೆಗೊಂದು ಮಹತ್ವ ಇತ್ತು. ಇವತ್ತಿಗೆ ಕೂಡ ಕೆ ಪೇಜಾವರ್ ಅವರು ಕೂಡ ಇದನ್ನು ಉಲ್ಲೇಖ ಮಾಡಿದರು. ಆಷಾಢ ತಿಂಗಳಲ್ಲಿ ಆಟಿ ಮಾಸದಲ್ಲಿ ತುಳುನಾಡಿನಲ್ಲಿ ನಡೀತಾ ಇದ್ದಂಥ ಆಟಿಡೊಂಜಿ ಕೂಟ ಅನ್ನುವಂಥ ಸಭೆ ಸಮಾರಂಭಗಳಲ್ಲಿ ಪತ್ರೊಡೆಗೆ ಮೊದಲ ಸ್ಥಾನ. ಯಾಕಂದರೆ ಇರುವಂಥ 10 ತಿಂಡಿ ತಿನಿಸುಗಳನ್ನು ಇಟ್ಟರೂ ಕೂಡ ಅಲ್ಲಿ ಪತ್ರೊಡೆ ಉಂಟಾ ಅನ್ನುವಂಥದ್ದು. ಸೊ ಇವತ್ತಿಗೆ ಕೂಡ ಈ ಒಂದು ಸೀಸನಲ್ಲಿ ಬಂದಂಥ ಅಥವಾ ನಡೆಯುವಂಥ ಮದುವೆಗಳಿದ್ದರೆ ಆವಾಗ ಅಲ್ಲಿ ಪತ್ರೊಡೆಯನ್ನು ತಂದಿಡುವಂಥದ್ದುಂಟು. ಈವನ್ ದೊಡ್ಡ ಹೋಟೆಲ್ಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಅಥವಾ ಮದುವೆ ಫಂಕ್ಷನಲ್ಲಿ ಕೂಡ. ಯಾಕಂತ ಹೇಳಿದ್ರೆ ಅದು ಅಷ್ಟೊಂದು ಸವಿ, ಜೊತೆಗೆ ಅದಕ್ಕೆ ಇರುವಂಥ ಒಂದು ಮಹತ್ವ ಮತ್ತು ಅದು ನಾನು ಈಗಾಗಲೇ ಹೇಳಿದಾಗೆ ಅದೊಂದು ತೀರಾ ಪ್ರತಿನಿತ್ಯವೂ ನಮಗೆ ಕೈಗೆಟಕುವ ಅಥವಾ ನಮ್ಮ ಕೈಗೆ ಸಿಗುವಂಥ ಒಂದು ತಿಂಡಿ ತಿನಿಸು ಅಲ್ಲ. ಸೊ ಹಾಗಾಗಿ ಅದಕ್ಕೆ ನಮ್ಮ ನಡುವೆ ಒಂದು ಭಾರಿ ದೊಡ್ಡ ಮಹತ್ವ ಕೂಡ ಇದೆ. ಇವಾಗ ಆ ಮಹತ್ವಕ್ಕೆ ಒಂದು ರೆಕಗ್ನಿಷನ್ ಸಿಕ್ಕಿದೆ, ಸರ್ಕಾರದ ಮಾನ್ಯತೆ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆನೇ ಪಟ್ಟಿ ಮಾಡಿರುವಂಥ 26 ಸಾಂಪ್ರದಾಯಿಕ ತಿಂಡಿ ತಿನಿಸುಗಳಲ್ಲಿ ನಾವು ತುಳುನಾಡಿನಲ್ಲಿ, ನಾವು ಈ ಕರಾವಳಿಯಲ್ಲಿ, ನಾವು ಈ ಮಲೆನಾಡಿನಲ್ಲಿ ಬಳಸ್ತಾ ಇರುವಂಥ ಪತ್ರೊಡೆಗೆ ಕೂಡ ಒಂದು ಮಾನ್ಯತೆ ಸಿಕ್ಕಿದೆ, ಒಂದು ಸ್ಥಾನಮಾನ ಸಿಕ್ಕಿದೆ. ಸೊ ಹಾಗಾಗಿ ಸ್ವಾಭಾವಿಕವಾಗಿ ಪತ್ರೊಡೆ ಬಗ್ಗೆ ಕುತೂಹಲ ಮತ್ತು ಅದರ ಬಗ್ಗೆ ತಿಳುವಳಿಕೆ ಅಥವಾ ಅದನ್ನು ಅದರ ಬಗ್ಗೆ ನಮಗೆ ಒಂದಷ್ಟು ಅರಿವು, ಮಾಹಿತಿ ಬೇಕು ಅನ್ನುವಂಥ ಹುಡುಕಾಟ ಇನ್ನು ಜೋರಾಗಿ ನಡೆಯುತ್ತೆ. ಅದು ದೇಶವ್ಯಾಪಿಯಾಗಿ ಮತ್ತು ಇವನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಏನಿದು ಪತ್ರೊಡೆ ಅಂತ ಒಂದಷ್ಟು ಜನ ಕುತೂಹಲದಿಂದ ನೋಡುವಂಥ, ಕೇಳುವಂಥ, ಗೂಗಲ್ನಲ್ಲಿ ಸರ್ಚ್ ಮಾಡುವಂಥ ಕೆಲಸಗಳು ಆರಂಭವಾಗುತ್ತೆ. ಅಷ್ಟರ ಮಟ್ಟಿಗೆ ಪತ್ರೊಡೆಗೆ ನಾವು ಇದು ರಾಷ್ಟ್ರ ಮಟ್ಟದಲ್ಲಿ ರೆಕಗ್ನಿಷನ್ ಆದರೂ ಕೂಡ ಇದು ಕೆ ಪೇಜಾವರ್ ಹೇಳಿದಾಗೆ ಸುದ್ದಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ವ್ಯಾಪಿಸುತ್ತೆ. ಸೊ ಹಾಗಾಗಿ ಪತ್ರೊಡೆಗೆ ಅದು ಮತ್ತೊಮ್ಮೆ ಅದಕ್ಕೊಂದು ಭಾರಿ ದೊಡ್ಡದಾದಂಥ ಒಂದು ಹೆಸರು ಅಥವಾ ಅದರ ಒಂದು ತೂಕ ಮತ್ತಷ್ಟು ಜಾಸ್ತಿ ಆಗಿದೆ. ಪತ್ರೊಡೆಯ ಸವಿಯ ತೂಕ ಮತ್ತಷ್ಟು ಜಾಸ್ತಿ ಆಗಿದೆ. ನಾನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೇನೆ. ಪತ್ರೊಡೆ ಬಗ್ಗೆ ನಾವು ಮಾತನಾಡಿದೆವು. ಮುಂದಿನ ಸುದ್ದಿ ಮತ್ತ ನಾವು ಉತ್ತರ ಪ್ರದೇಶದ ವಿಚಾರ ಮಾತನಾಡುವಾಗ ಉತ್ತರ ಪ್ರದೇಶದ ವಿಚಾರಕ್ಕೆ ಬಂದಾಗ ಉತ್ತರ ಪ್ರದೇಶದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಉತ್ತರ ಪ್ರದೇಶದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅಂತ ಅಭಿಪ್ರಾಯ. ಬಹಿರಂಗವಾದಂಥ ಪತ್ರಗಳು ಬರೆಯಲ್ಪಟ್ಟಿದೆ. ಬಹಿರಂಗವಾದ ಪತ್ರಗಳನ್ನು ಬರೆದವರು 77 ಮಾಜಿ IAS ಅಧಿಕಾರಿಗಳು ಈ ಪತ್ರವನ್ನು ಬರೆದಿದ್ದಾರೆ. ಈಗ ಸಾಮಾನ್ಯ ಜನರು ಅಥವಾ ಯಾವುದೇ ರಾಜಕೀಯ ಪಕ್ಷ ಅಥವಾ ಪ್ರತಿಪಕ್ಷ ಆಡಳಿತದಲ್ಲಿ ಇಲ್ಲದೇ ಇರುವಂಥ ಉತ್ತರ ಪ್ರದೇಶದ, ಯಾಕಂದರೆ ಅನೇಕ ಪಕ್ಷಗಳಿರುವಂಥ ಒಂದು ರಾಜ್ಯ. ಅಂಥ ರಾಜ್ಯದಲ್ಲಿ ಇತರ ಪಕ್ಷಗಳು ಈ ಬಗ್ಗೆ ಮಾತನಾಡಿದ್ದರೆ ಸ್ವಾಭಾವಿಕವಾಗಿ ಪ್ರತಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವು ಹೇಳ್ಬೋದಾಗಿತ್ತು. ಅಥವಾ ಆಡಳಿತ ನಡೆಸುವವರು ಕೂಡ ಅಲ್ಲಿಂದಲ್ಲಿಗೆ ತೇಪೆ ಸಾರಿಸಬಹುದಾಗಿತ್ತು. ಪ್ರತಿಪಕ್ಷಗಳಿಗೆ ಸರ್ಕಾರವನ್ನು ಟೀಕಿಸುವುದಷ್ಟೇ ಕೆಲಸ. ಸೊ ಹಾಗಾಗಿ ಅವರು ಟೀಕೆ ಮಾಡಿದ್ದಾರೆ ಅಂತ. ಆದರೆ ಈ ಟೀಕೆ ಬಂದಿರುವಂಥದ್ದು ಇದು ಟೀಕೆ ಅಲ್ಲ, ಇದು ಬಹಿರಂಗ ಪತ್ರ. ಬರೀ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಸಂಚಲನ ಮೂಡಿಸಿರುವಂಥ ಪತ್ರ, ದೇಶವ್ಯಾಪಿಯಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿರುವಂಥ ಪತ್ರ. 74 ಮಂದಿ IAS ಅಧಿಕಾರಿಗಳು, ರಿಟೈರ್ಡ್ IAS ಅಧಿಕಾರಿಗಳು, ರಿಟೈರ್ಡ್ ಉನ್ನತ ಅಧಿಕಾರಿಗಳು, ನಿವೃತ್ತ IAS ಅಧಿಕಾರಿಗಳು ಈ ಪತ್ರವನ್ನು ಬರೀತಾರೆ. ಉತ್ತರ ಪ್ರದೇಶದಲ್ಲಿ ಆಡಳಿತವು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಮತ್ತು ಕಾನೂನಿನ ಆಡಳಿತವನ್ನು ರಾಜಾರೋಷವಾಗಿ ಉಲ್ಲಂಘಿಸಲಾಗುತ್ತಿದೆ ಅನ್ನುವಂಥದ್ದು. ಅಂದರೆ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಮತ್ತು ಕಾನೂನಿನಲ್ಲಿ ನಾವು ಏನು ಮಾಡಬೇಕು, ಕಾನೂನಿನ ನೆಲೆಯಲ್ಲಿ ಏನು ಮಾಡಬೇಕು ಅವೆಲ್ಲವನ್ನು ಕೂಡ ರಾಜಾರೋಷವಾಗಿ ಉಲ್ಲಂಘನೆ ಮಾಡಲಾಗ್ತಾ ಇದೆ. ನಿರಂಕುಶವಾದ ಬಂಧನಗಳು,
ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದವರ ಮೇಲೆ ಪೊಲೀಸರ ದಾಳಿಗಳು, ಚಿತ್ರಹಿಂಸೆಯ ಬಗ್ಗೆ ತಮ್ಮ 4 ಪುಟಗಳ ಪತ್ರದಲ್ಲಿ ಮಾಜಿ IAS, IPS ಮತ್ತು IFS ಅಧಿಕಾರಿಗಳು ಈ ವಿಚಾರವಾಗಿ ಉಲ್ಲೇಖ ಮಾಡಿದ್ದಾರೆ. ಕಾನೂನು ಬಾಹಿರ ಹತ್ಯೆಗಳನ್ನು, ಲವ್ ಜಿಹಾದ್ ವಿರುದ್ಧ ಕಾನೂನಿನ ಮೂಲಕ ಮುಸ್ಲಿಂ ಪುರುಷರನ್ನು ಗುರಿಯಾಗಿರಿಸಿಕೊಂಡಿರುವುದನ್ನು ಹಾಗೂ ಗೋ ಹತ್ಯೆ ಹೆಸರಿನಲ್ಲಿ ಮತ್ತು ಭಿನ್ನಮತೀಯರ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ದುರುಪಯೋಗವನ್ನು ಮಾಡುವಂಥ ಕೆಲಸಗಳೆಲ್ಲ ನಡೀತಾ ಉಂಟು ಅನ್ನುವಂಥ ವಿಚಾರವನ್ನು ಈ 74 IAS, IPS, IFS ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿ ಮಾಡುವಂಥ ಯಾರನ್ನೇ ಆದರೂ ಬಂಧನ ಮಾಡುವಂಥದ್ದು, ಅನಂತರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥವರ ಮೇಲೆ ಕೂಡ ಪೊಲೀಸರ ಮೂಲಕ ದಾಳಿ ನಡೆಸುವಂಥದ್ದು ಅಥವಾ ಅವರಿಗೆ ಚಿತ್ರಹಿಂಸೆ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಕಾನೂನು ಬಾಹಿರವಾಗಿ ನಡೆಯುವಂಥ ಪೊಲೀಸರೇ ನಡೆಸುವಂಥ ಹತ್ಯೆಗಳು, ಇನ್ನೊಂದು ಕಡೆ ಲವ್ ಜಿಹಾದ್ ಅನ್ನುವಂಥ ಹೆಸರಿನಲ್ಲಿ ನಡೆಯುವಂಥ ಹತ್ಯೆಗಳು, ಜೊತೆಗೆ ಭಿನ್ನಮತೀಯರ ವಿರುದ್ಧ, ಯಾಕಂದರೆ ಯಾವುದೇ ಸರ್ಕಾರದ ವಿರುದ್ಧ ಮಾತನಾಡಿದರೆ, ಸರ್ಕಾರದ ಪಾಲಿಸಿಗಳ ಬಗ್ಗೆ ವಿರುದ್ಧ ಮಾತನಾಡಿದರೆ ಅಂಥವರ ಅವರನ್ನು ನೇರವಾಗಿ ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ದುರುಪಯೋಗ ಅಥವಾ ದೇಶದ್ರೋಹದ ಆರೋಪ ಅಂತ ಹೇಳಿ ಅವರ ಮೇಲೆ ಪ್ರಕರಣಗಳನ್ನು ಫಿಕ್ಸ್ ಮಾಡುವಂಥದ್ದು ನಡೀತದೆ. ಸೊ ಅಂದರೆ ಒಟ್ಟು ಲೆಕ್ಕವಿಲ್ಲದ ಸಾವುಗಳು ಮತ್ತು ಆರೋಗ್ಯ ರಕ್ಷಣೆ ವ್ಯವಸ್ಥೆಯು ಕೂಡ ಕುಸಿದು ಬಿದ್ದಿದೆ. ದೊಡ್ಡ ಮಟ್ಟದಲ್ಲಿ ಸಾವುಗಳು ನಡೀತಾ ಇರ್ತದೆ. ಸೊ ಅಂದರೆ ಹತ್ಯೆಗಳು ಅಥವಾ ಪೊಲೀಸರ ಗುಂಡೇಟಿನಿಂದ ಸಾಯುವಂಥ ಪ್ರಕರಣಗಳೆಲ್ಲ ನಡೀತಾ ಉಂಟು. ಇವೆಲ್ಲದರ ನಡುವೆನೆ ಆರೋಗ್ಯ ಕ್ಷೇತ್ರ ಕೂಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅನ್ನೋದನ್ನು ಕೂಡ ಈ 74 ನಿವೃತ್ತ ಅಧಿಕಾರಿಗಳು ತಮ್ಮ ಪತ್ರದಲ್ಲಿ 4 ಪುಟಗಳ ಪತ್ರಗಳಲ್ಲಿ ಬಹಿರಂಗಪಡಿಸಿದ್ದಾರೆ ಮತ್ತು ಅದು ಬಹಿರಂಗ ಪತ್ರವನ್ನು ಕೂಡ ಅವರು ಬರೆದಿರುವಂಥದ್ದು. ಜೊತೆಗೆ ಕೋವಿಡ್ ಬಿಕ್ಕಟ್ಟನ್ನು ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ಕೂಡ ಸರ್ಕಾರ ಎಡವಿದೆ. ಅಟ್ಲೀಸ್ಟ್ ಈ ಸಂದರ್ಭದಲ್ಲಾದರೂ ಸರ್ಕಾರ ಕೋವಿಡ್ ನಿರ್ವಹಣೆ ಅಥವಾ ಕೋವಿಡ್ ಸಂಬಂಧಪಟ್ಟಂಥ ಲೋಪ ದೋಷಗಳು ಅಥವಾ ಸಮಸ್ಯೆಗಳೇನಿದೆ ಅದನ್ನು ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹ ಮಾಡಿರುವಂಥದ್ದು. ಉತ್ತರ ಪ್ರದೇಶ ಸರ್ಕಾರವು ದಿನ ಕಳೆದಂತೆ ಸಂವಿಧಾನದ ಮೌಲ್ಯಗಳಿಂದ ಮತ್ತು ಕಾನೂನಿನ ಆಡಳಿತದಿಂದ ದೂರ ಸರಿಯುತ್ತಾ ಇದೆ. ಇದು ಅತ್ಯಂತ ಕಳವಳಕಾರಿ ವಿಚಾರ ಅಂತ ಈ 74 IAS, IPS, IFS ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ದಿನದಿಂದ ದಿನಕ್ಕೆ ಸಂವಿಧಾನದ ಮೌಲ್ಯಗಳಿಂದ ಮತ್ತು ಕಾನೂನಿನ ಆಡಳಿತದಿಂದ ದೂರ ಸರಿಯುತ್ತಾ ಇದೆ ಅನ್ನೋದನ್ನು ಈ ಒಂದು ಪತ್ರದ ಮೂಲಕ ಅವರು ಗಮನ ಸೆಳೆದಿದ್ದಾರೆ. ಆಮೇಲೆ ಒಟ್ಟು ಕಾರ್ಯಕಾರಿ ದಂಡಾಧಿಕಾರಿಗಳು ಮತ್ತು ಪೊಲೀಸರು ಸೇರಿದಂತೆ ಆಡಳಿತದ ಎಲ್ಲ ಶಾಖೆಗಳು ಕುಸಿದಿದೆ ಅನ್ನೋದನ್ನು ಇಲ್ಲಿ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಈ ತಕ್ಷಣಕ್ಕೆ ಅಥವಾ ಈಗಾಗಲೇ ತಡೆಯದಿದ್ದರೆ ಪ್ರಭುತ್ವ ಮತ್ತು ಸಾಂವಿಧಾನಿಕ ಸಂಸ್ಥೆಗಳಿಗೆ ಉಂಟಾಗುವ ಹಾನಿಯು ಪ್ರಜಾಪ್ರಭುತ್ವವನ್ನೇ ನಾಶಗೊಳಿಸಬಹುದು ಅನ್ನುವಂಥ ವಿಚಾರವನ್ನು ಕೂಡ ಈ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಮತ್ತು ಕಳವಳ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಮೌಲ್ಯ ಅಥವಾ ಪ್ರಭುತ್ವ ಅಂದರೆ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳದೆ ಹೋದರೆ ಪ್ರಜಾಪ್ರಭುತ್ವ ಮೌಲ್ಯವನ್ನು ಜೊತೆಗೆ ಸಂವಿಧಾನದ ಮೌಲ್ಯವನ್ನು ಕಾಪಾಡುವುದು ಕೂಡ ಮತ್ತು ಸಂವಿಧಾನಬದ್ಧ ಸಂಸ್ಥೆಗಳ ಇಂಟೆಗ್ರಿಟಿಯನ್ನು ಅದರ ಉತ್ತರದಾಯಿತ್ವವನ್ನು ಅದರ ವಿಶ್ವಾಸಾರ್ಹತೆಯನ್ನು ಕೂಡ ಉಳಿಸಿಕೊಳ್ಳಲಿಕ್ಕೆ ಕಷ್ಟ ಆಗಬಹುದು ಅನ್ನುವುದನ್ನು ಅವರು ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಪತ್ರದಲ್ಲಿ ಅವರು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಈ 74 ಮಾಜಿ ನಿವೃತ್ತ ಅಧಿಕಾರಿಗಳು, ಆ ಪ್ರತಿ ವಿಚಾರಗಳ ಬಗ್ಗೆ ಕೂಡ ಅವರು ನಿದರ್ಶನಗಳನ್ನು, ಸಾಕ್ಷಿಗಳನ್ನು ಈ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಕೂಡ ಇಲ್ಲಿ ಗಮನ ಹರಿಸಬೇಕಾದ ಅಥವಾ ನಾವು ಆದ್ಯತೆಯ ಮೇಲೆ ಗಮನಿಸಬೇಕಾದ ವಿಚಾರ ಇದೆ. ಯಾಕಂದರೆ ಕೇವಲ ಮೇಲ್ನೋಟದ ಪತ್ರಗಳನ್ನಷ್ಟೇ ಬರುವುದಿಲ್ಲ, ಸಾಕ್ಷ್ಯ ಸಮೇತ ವಿಚಾರಗಳನ್ನು ಅವರು ಈ ತಮ್ಮ ಪತ್ರದಲ್ಲಿ ಮಂಡಿಸಿದ್ದಾರೆ. ಪತ್ರದಲ್ಲಿ ಪ್ರತಿಯೊಂದು ಆರೋಪಕ್ಕೂ ಮಾಹಿತಿಗಳು ಮತ್ತು ನಿದರ್ಶನಗಳನ್ನು ಒದಗಿಸಲಾಗಿದೆ. ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ದಾಳಿಯನ್ನು ಆರೋಪಿಸಿರುವ ಅದು ಹತಾರುಸ್ನಲ್ಲಿ ದಲಿತ ಯುವತಿಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ವರದಿಗಾರಿಕೆಗೆ ತೆರಳುತ್ತಿದ್ದ ಕೇರಳದ ಪತ್ರಕರ್ತ ಸಿದ್ದಿಕ್ ಕಪ್ಟನ್ ಅವರನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಆಕ್ರೋಶವನ್ನು ಸೃಷ್ಟಿಸಿದ ರಾತ್ರೋರಾತ್ರಿ ಅವಸರದಲ್ಲಿ ಯುವತಿಯ ಅಂತ್ಯ ಸಂಸ್ಕಾರದಲ್ಲಿ ಹತ್ರಾಸ್ ಪ್ರಕರಣದಲ್ಲಿ ಯುವತಿಯ
ಅಂತ್ಯ ಸಂಸ್ಕಾರವನ್ನು ರಾತ್ರೋರಾತ್ರಿ ಅಲ್ಲಿ ಏನು ಸ್ಥಳೀಯ ಆಡಳಿತ ಮಾಡುತ್ತೆ ಅಥವಾ ಅದಕ್ಕೆ ಪೊಲೀಸರು ಯಾವ ರೀತಿ ಬೆಂಗಾವಲಾಗಿ ನಿಲ್ತಾರೆ ಎಲ್ಲ ವಿಚಾರವನ್ನು ಹೇಳಿದೆ. ಮತ್ತು ಇಂಥ ಪ್ರಕರಣಗಳು ಆದಾಗ ಸಂದರ್ಭದಲ್ಲಿ ಕೇರಳದ ಪತ್ರಕರ್ತರೊಬ್ಬರು ಸಿದ್ದಿಕ್ ಕಪ್ಪನ್ ವರದಿಗಾರಿಕೆಗೆ ಅಂತ ಅಲ್ಲಿ ಹೋಗ್ತಾರೆ. ಸೊ ವರದಿಗಾರಿಕೆಗೆ ಹೋದಂಥ ಪತ್ರಕರ್ತನನ್ನೇ ದೇಶದ್ರೋಹದ ಆರೋಪ ಮಾಡಿ ಆತನನ್ನು ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಜೈಲಲ್ಲಿ ಇಟ್ಕೊಳ್ಳುತ್ತೆ. ಮತ್ತು ಕೊನೆಗೆ ಏನಾಗುತ್ತೆ ಅಂತ ಕೇಳಿದ್ರೆ 6 ತಿಂಗಳ ಬಳಿಕ ಆತನನ್ನು ಯಾವ ವಿಚಾರಣೆ ಇಲ್ಲದೆ ಕೂಡ ಬಿಟ್ಟು ಬಿಡ್ತಾರೆ. ನೋಡಿ ಎಂಥ ಏನು ಆಡಳಿತ ವ್ಯವಸ್ಥೆ. ಯಾಕಂತ ಹೇಳಿದ್ರೆ ಕೋರ್ಟ್ಗೂ ಈತನ ಮೇಲೆ ಕಪ್ಪನ್ ಮೇಲೆ ಇದ್ದಂಥ ದೇಶದ್ರೋಹದ ಪ್ರಕರಣಗಳು ಏನು ಸಾಕ್ಷಿ ಏನು ಅಂತ ಮಾಹಿತಿ ಕೇಳಿದರೆ ಉತ್ತರ ಪ್ರದೇಶ ಸರ್ಕಾರದ ಕೈಯಲ್ಲಾಗಲಿ ಉತ್ತರ ಪ್ರದೇಶ ಪೊಲೀಸರ ಕೈಯಲ್ಲಾಗಲಿ ಯಾವ ಮಾಹಿತಿಗಳು ಇರುವುದಿಲ್ಲ. ಸೊ ಹಾಗಾಗಿ ಆತನನ್ನು ಜಾಮೀನು ಮಂಜೂರಾಗುತ್ತೆ. ಜಾಮೀನು ಮಂಜೂರಾಗುವಾಗ ಸರ್ಕಾರ ಏನು ಪ್ರತಿಯಾಗಿ ಮಾತನಾಡಲಿಕ್ಕೆ ಕೂಡ ಹೋಗುವುದಿಲ್ಲ. ಜಾಮೀನಿಗೆ ಸ್ಥಳೀಯ ಏನು ಪ್ರಕರಣ ದಾಖಲಿಸಿದಂಥ ಪೊಲೀಸರಾಗಲಿ ಸರ್ಕಾರವಾಗಲಿ ಅಬ್ಜೆಕ್ಷನೇ ಹಾಕಲಿಕ್ಕೆ ಹೋಗೋದಿಲ್ಲ. ಸೊ ಕಪ್ಪನ್ ಬಿಡುಗಡೆ ಆಗ್ತಾರೆ. ಸೊ ಈ ರೀತಿಯಾಗಿ ಅಂದರೆ ಏನೀಗ ಇಲ್ಲಿ 14 ಅಧಿಕಾರಿಗಳು ಉಲ್ಲೇಖ ಮಾಡಿರುವಂಥ ವಿಚಾರ ಏನಿದೆ, ಯಾವ ರೀತಿಯಾಗಿ ಒಂದು ರಾಜ್ಯ ಒಂದು ಏನು ನಿರಂಕುಶ ಪ್ರಭುತ್ವದ ರೀತಿಯಲ್ಲಿ ಆಡಳಿತ ನಡೆಸ್ತಾ ಉಂಟು ಅನ್ನೋದಕ್ಕೆ ಅವರು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಸಾಕ್ಷಿಗಳನ್ನು ಒದಗಿಸ್ತಾ ಹೋಗಿದ್ದಾರೆ. ಆ ಸಾಕ್ಷಿಗಳಲ್ಲಿ ಒಂದು ಕಪ್ಪನ್ನ ಪ್ರಕರಣ. ಸೊ ಬಹುತೇಕ ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥದ್ದು ಇಂಥದೇ. ಸೊ ಹಾಗಾಗಿ ದೇಶದ ಭಾರಿ ದೊಡ್ಡ ರಾಜ್ಯ ಮತ್ತು ಏನು ಆಡಳಿತ ಕೇಂದ್ರಕ್ಕೆ ಅತ್ಯಂತ ಸನಿಹದಲ್ಲಿರುವಂಥ ದಿಲ್ಲಿಗೆ ಸಮೀಪದಲ್ಲಿರುವಂಥ ರಾಜ್ಯ ತನ್ನ ಆಡಳಿತ ವ್ಯವಸ್ಥೆಯನ್ನು ಈ ಹಂತಕ್ಕೆ ತಂದಿರುವುದು ಬಹುಶಃ ದೇಶಕ್ಕೇನೆ ಒಂಥರ ಮುಜುಗರದ ವಿಚಾರ. ಯಾಕಂತ ಹೇಳಿದ್ರೆ ಆರೋಪ ಮಾಡಿರುವವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಪ್ರತಿಪಕ್ಷಗಳು ಕೂಡ ಅಲ್ಲ. 74 ನಿವೃತ್ತ IAS, IPS, IFS ಅಧಿಕಾರಿಗಳು. ಸೊ ಇದು ನಾವು ಗಂಭೀರವಾಗಿ ಏನು ಆಲೋಚನೆ ಮಾಡಬೇಕಾದಂಥ ವಿಚಾರ. ನಾನು ಮುಂದಿನ ವಿಚಾರಕ್ಕೆ ಬರ್ತೇನೆ. ಮತ್ತೆ ನೈಟ್ ಕರ್ಫ್ಯೂ ಸಾಧ್ಯತೆ ಅಂತ ಸುದ್ದಿ ವದಂತಿಗಳು ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ, ಅಥವಾ ಏನಾದರೊಂದು ಪರಾಮರ್ಶೆ ನಡೆಯುವಂಥ ಸಾಧ್ಯತೆ ಇದೆ. ಇಂದು ಸಂಜೆ ಮುಖ್ಯಮಂತ್ರಿ ನೇತೃತ್ವದಲ್ಲೇ ಮಹತ್ವದ ಸಭೆ ನಡೆಯಲಿಕ್ಕಿದೆ. ನೈಟ್ ಕರ್ಫ್ಯೂ ಬೇಕೋ ಬೇಡವೋ ಅನ್ನುವ ಬಗ್ಗೆ ಚರ್ಚೆ ನಡೆಯಲಿಕ್ಕಿದೆ. ಸೊ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ದೇವಸ್ಥಾನ ಮಾರ್ಕೆಟ್ಗಳಲ್ಲಿ ಮಿತಿ ಮೀರಿದ ಜನಸಂದಣಿ ಇದೆ, ಜನದಟ್ಟಣೆ ಗಮನಿಸಿದರೆ ಭಯವಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಜನ ಬಹಳ ಮುನ್ನೆಚ್ಚರಿಕೆಯಿಂದ ಇರಬೇಕು. ಲಸಿಕೆ ತೆಗೆದುಕೊಂಡರೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. 3-4 ತಿಂಗಳು ಜನ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಆರೋಗ್ಯ ಸಚಿವರ ಕಾಳಜಿ ಮತ್ತು ಕಳಕಳಿ. ಇದು ಸರಿ ಕೂಡ. ಆದರೆ ಜನ ಲಾಕ್ಡೌನ್ ತೆರೆದುಕೊಂಡಿತ್ತು ಅಂತ ಒಂದೇ ದಮ್ಮಿನಲ್ಲಿ ಇದ್ದ ತೀರ್ಥಯಾತ್ರೆ, ಇದ್ದ ಪ್ರವಾಸಗಳನ್ನೆಲ್ಲ ಜನಜಂಗುಳಿಯಲ್ಲಿ ನಾವು ಗಮನಿಸಬೇಕಾದ ವಿಚಾರ, ಜನಜಂಗುಳಿಯ ಓಡಾಟವನ್ನು ನಿಯಂತ್ರಿಸುವ ಬಗ್ಗೆ ಜನರು ಸ್ವಲ್ಪ ಸ್ವಯಂ ಆಗಿ ಏನು ಆಲೋಚನೆಗಳನ್ನು ಮಾಡಬೇಕಾಗಿತ್ತು, ಅಥವಾ ಆ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಆ ಸ್ವರೂಪದಲ್ಲಿ ವರ್ತನೆ ಮಾಡಬೇಕಾಗಿತ್ತು. ಅದ್ಯಾವುದನ್ನು ಜನ ಮಾಡ್ತಾ ಇಲ್ಲ. ಅಯ್ಯೋ ನಾವು 3 ತಿಂಗಳು ನಾವು 2 ತಿಂಗಳು ಮನೆಯಲ್ಲಿ ಕೂತ್ಕೊಂಡಿದ್ದೇವೆ ಅಂತ ಏಕಾಏಕಿಯಾಗಿ ಎದ್ಕೊಂಡು ಪ್ರವಾಸಕ್ಕೆ ಹೊರಟು ಬಿಡ್ತಾರೆ. ಅದಕ್ಕೆ ಈ ರೀತಿಯ ಪ್ರವಾಸಕ್ಕೆ ಕೂಡ ಇವತ್ತು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೊಸ ಪರಿಭಾಷೆಯನ್ನೇ ಸೃಷ್ಟಿ ಮಾಡಲಾಗಿದೆ. ರಿವೆಂಜ್ ಟ್ರಾವೆಲ್ ಅಂತ, ಅಥವಾ ರಿವೆಂಜ್ ಟೂರಿಸಮ್ ಅಂತ. ಏನು ಇಷ್ಟು ಲಾಕ್ಡೌನ್ನಿಂದಾಗಿ 50 ದಿವಸ 100 ದಿವಸ ಅಥವಾ 2 ತಿಂಗಳು ಮನೆಯಲ್ಲಿ ಕುಳಿತವರೆಲ್ಲ ಏಕ್ದಮ್ ಆಗಿ ಏನು ನಂತರದ ಎಲ್ಲ ಪ್ರೋಟೋಕಾಲ್ಗಳನ್ನು ಮರೆತು, ನಂತರದ ಎಲ್ಲ ರೀತಿ ರಿವಾಜು ಮುನ್ನೆಚ್ಚರಿಕೆಗಳನ್ನು ಮರೆತು ಪ್ರವಾಸಕ್ಕೆ ಹೊರಡುವಂಥದ್ದು ರಿವೆಂಜ್ ಟೂರಿಸಮ್ ಅಂತ. ಏನು ಪ್ರತಿರೋಧದ ಅಥವಾ ಆಕ್ರೋಶದ ಪ್ರವಾಸ ಅಂತ. ಸೊ ಈ ಆಕ್ರೋಶದ ಪ್ರವಾಸ ಅಥವಾ ಈ ಆಕ್ರೋಶದ ತೀರ್ಥಯಾತ್ರೆ ಎಲ್ಲವೂ ಕೂಡ ಮತ್ತೆ ನಾಡನ್ನು, ಮತ್ತೆ ರಾಜ್ಯವನ್ನು, ಮತ್ತೆ ಊರನ್ನು ಸಂಕಷ್ಟಕ್ಕೆ ತಂದೊಡ್ಡುತ್ತೆ ಅನ್ನೋದರ ಬಗ್ಗೆ ಕೂಡ ಪರಿಜ್ಞಾನ ನಮ್ಮಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಮಾಡಬೇಕಾದದ್ದು ಇಷ್ಟೇ, ಸಾಮಾಜಿಕ ಅಂತರ ಅಥವಾ ದೈಹಿಕ ಅಂತರ. ನಾವು ಯಾವ ಗುಂಪಿನಲ್ಲಿದ್ದರೂ ಕೂಡ ಒಂದಷ್ಟು ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳಬೇಕಾದದ್ದು, ಅಥವಾ ಆಗಾಗ
ಏನು ಸೋಪ್ ಅಥವಾ ಸ್ಯಾನಿಟೈಸೇಷನ್ ಅಂದರೆ ಕೈಯನ್ನು ತೊಳೆದುಕೊಳ್ಳುವಂಥದ್ದು, ಮತ್ತು ಗುಂಪಿನಲ್ಲಿ ಓಡಾಡುವ ಸಂದರ್ಭದಲ್ಲಿ ಮಾಸ್ಕ್ ಧರಿಸುವಂಥದ್ದು. ಸೊ ನಾವು ಇವೆಲ್ಲವನ್ನು ಮರೆತು ನಾನು 3 ತಿಂಗಳು ಮನೆಯಲ್ಲಿದ್ದೆ, ನಾನು 4 ತಿಂಗಳು ಮನೆಯಲ್ಲಿದ್ದೆ, ನಾನು 1 ವರ್ಷದಿಂದ ಮನೆಯಿಂದ ಹೊರಗಡೆ ಬಂದಿಲ್ಲ, ಈಗ ಲಾಕ್ಡೌನ್ ಇಲ್ಲ, ಈಗ ವಾಹನದಲ್ಲಿ ಓಡಾಡಬಹುದು ಅಂತ ಹೇಳಿ ಎದ್ದು ಬಿದ್ದು ಓಡಾಡ್ಕೊಂಡು ಹೋದರೆ ನಾವು ಈಗಾಗಲೇ ಅನೇಕ ಕಡೆ ಕಳೆದ 1 ವಾರದಿಂದ ನೋಡ್ತಾ ಇದ್ದೇವೆ. ಪ್ರವಾಸಿ ತಾಣಗಳಲ್ಲಿ, ದೇವಸ್ಥಾನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ನುಗ್ಗಲ್ನಲ್ಲಿ ಓಡಾಡ್ತಾ ಇರುವಂಥದ್ದು, ಮೈಗೆ ಮೈ ತಾಗಿಸಿಕೊಂಡು ನುಗ್ಗಲ್ನಲ್ಲಿ ಓಡಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇದು ಆ ಸೋಂಕು ಹರಡಲಿಕ್ಕೆ, ಸೋಂಕು ಏನು ವೈರಸ್ ಅಥವಾ ಈ ಒಂದು ಕೋವಿಡ್-19 ಅಥವಾ ಕೊರೋನಾ ವೈರಸ್ ಅತ್ಯಂತ ಸನಿಹದಲ್ಲಿ ಏನು ಸೋಂಕು ಇರುವಂಥ ವ್ಯಕ್ತಿಯ ಸಮೀಪಕ್ಕೆ ಸಂಪರ್ಕಕ್ಕೆ ಬಂದಾಗ ಇದು ಏನು ಸಮಸ್ಯೆಯಾಗುತ್ತೆ ಅಥವಾ ಅದು ಇನ್ನೊಬ್ಬನಿಗೆ ಹರಡುತ್ತೆ, ವ್ಯಾಪಿಸುತ್ತೆ ಅನ್ನುವುದು ಒಂದು ಸಾಮಾನ್ಯವಾದ ಲೆಕ್ಕಾಚಾರ ಮತ್ತು ಇವತ್ತಿನ ಕಾಲದಲ್ಲಿ ಎಲ್ಲರಿಗೆ ಕೂಡ ಗೊತ್ತಿರುವಂಥದ್ದು. ಆದರೆ ಗೊತ್ತಿದ್ದರೂ ಕೂಡ ಯಾರು ಕೂಡ ಗೊತ್ತಿಲ್ಲ ಅಂತ ಹೇಳುವವರಿಲ್ಲ. ಸ್ಯಾನಿಟೈಸೇಷನ್ ಮಾಡಿಕೊಳ್ಬೇಕು, ಗುಂಪಿನಲ್ಲಿರುವಾಗ ಮಾಸ್ಕ್ ಧರಿಸ್ಕೊಳ್ಬೇಕು, ಗುಂಪಿನಲ್ಲಿರುವಾಗ ಅಥವಾ ಸಾರ್ವಜನಿಕವಾಗಿ ಓಡಾಡ್ತಾ ಇರುವಾಗ ಸಾಕಷ್ಟು ಸೋಷಲ್ ಅಥವಾ ದೈಹಿಕ ಅಂತರವನ್ನು ಕಾಪಾಡಬೇಕು ಅಂತ ಅಲ್ವಾ ಎಲ್ಲ ವಿಚಾರಗಳು, ಎಲ್ಲ ಪ್ರೋಟೋಕಾಲ್ಗಳು ಎಲ್ಲ ಜನರಿಗೂ ಕೂಡ ಗೊತ್ತು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಆದರೆ ಪಾಲನೆ ಅಥವಾ ಪಾಲಿಸುವ ಬಗ್ಗೆ ಜನ ತುಂಬ ಆಸಕ್ತಿ, ಕಾಳಜಿ, ಕಳಕಳಿಯನ್ನು ತೋರಿಸುವುದಿಲ್ಲ. ಸೊ ಹೀಗಾಗಿ ಸರ್ಕಾರ ಮಾತನಾಡಿರುವಂಥದ್ದು ಮತ್ತೆ ನೈಟ್ ಕರ್ಫ್ಯೂ ಬೇಕೋ ಬೇಡವೋ ಅನ್ನೋಂಥ ವಿಚಾರ ಏನೋ ಇವತ್ತು ಸಂಜೆ ಸರ್ಕಾರದ ಒಂದು ತೀರ್ಪು ಅಥವಾ ಒಂದು ನಿರ್ಧಾರ ಹೊರಬೀಳಲಿಕ್ಕಿದೆ. ನಾನು ಈ ಒಂದು ನ್ಯೂಸ್ ಆ್ಯಂಡ್ ವ್ಯೂಸನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.